ವೀಕ್ಷಕರೇ ನಮಸ್ಕಾರ. ಮತದಾರರ ಜಾಗೃತಿ ಆಂದೋಲನದ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಸುದ್ದಿಯನ್ನ ಗಮನಿಸಿದಂಥವರಿಗೆ, ಆರಂಭದಿಂದಲೂ ನೋಡಿಕೊಂಡು ಬಂದವರಿಗೆ ಸುದ್ದಿಯ ಬೆಳವಣಿಗೆ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಖಂಡಿತವಾಗ್ಲೂ ಗೊತ್ತಾಗಿರುತ್ತೆ. ಬಹುಶಃ ಸುದ್ದಿ ಸಮೂಹ ಸಂಸ್ಥೆಗಳ ಒಂದು ಆರಂಭದ ಒಂದು ಹೆಜ್ಜೆಗೆ ಬುನಾದಿಯಾಗಿದ್ದೇ ಒಂದು ಭ್ರಷ್ಟಾಚಾರದ ವಿರುದ್ಧದ ಹೋರಾಟ, ಅದರಲ್ಲೂ ಮುಖ್ಯವಾಗಿ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಮಾಡಿದಂತಹ ಒಂದು ಹೋರಾಟ. ಸುದ್ದಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರು ಜೊತೆಗೆ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ UP ಶಿವಾನಂದರ ಮೂಲಕ 1985ರಲ್ಲಿ ಈ ಒಂದು ಹೋರಾಟದ ಫಲವಾಗಿ ರೂಪುಗೊಂಡಂತಹ ಸುದ್ದಿ ಪತ್ರಿಕೆ ಇಂದು ಸಮೂಹ ಸಂಸ್ಥೆಯಾಗಿ, ಸಮೂಹ ಮಾಧ್ಯಮಗಳಾಗಿ, ಸಮೂಹ ಸಂಸ್ಥೆಗಳಾಗಿ ಬೆಳೆದು ನಿಂತಿದೆ. ಅದರ ಜೊತೆಗೆ ಸಮಾಜದ ಅನೇಕ ಒಂದು ಪಿಡುಗುಗಳ ವಿರುದ್ಧ ಅಥವಾ ಸಮಸ್ಯೆಗಳ ವಿರುದ್ಧ ಒಂದು ನಿರಂತರವಾಗಿ ಆಂದೋಲನಗಳನ್ನು, ಅಭಿಯಾನಗಳನ್ನು ಮಾಡಿಕೊಂಡು ಬಂದಿರುವಂಥದ್ದನ್ನು ತಾವು ಗಮನಿಸಿಕೊಂಡು ಬಂದಿರ್ತೀರಿ. ಬಹುಶಃ ಇದೀಗ ಮತ್ತೊಂದು ಬಗೆಯ ಅಭಿಯಾನಕ್ಕೆ ಸುದ್ದಿ ಸಮೂಹ ಸಂಸ್ಥೆಗಳು ಮುಂದಾಗಿರುವಂಥದ್ದನ್ನು ಅಥವಾ ಸುದ್ದಿ ಜನಾಂದೋಲನ ವೇದಿಕೆಯ ಮೂಲಕ ಮುಂದಾಗಿರುವಂಥದ್ದನ್ನು ತಾವು ಗಮನಿಸಿರ್ಬೋದು. ನಿರಂತರವಾಗಿ ಪತ್ರಿಕೆಗಳಲ್ಲಿ ಆ ಬಗ್ಗೆ ಲೇಖನಗಳು, ಬರಹಗಳು ಬರ್ತಾ ಇದೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮತದಾರರ ಜಾಗೃತಿ ಆಂದೋಲನವನ್ನ ಸುದ್ದಿ ಜನಾಂದೋಲನ ವೇದಿಕೆಯ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ UP ಶಿವಾನಂದ್ ಅವರು ಕೈಗೆತ್ತಿಕೊಂಡಿರುವಂಥದ್ದು, ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಗ್ರಾಮ ಸ್ವರಾಜ್ಯದ ನೈಜವಾದ ಪರಿಕಲ್ಪನೆಗಳೇನು, ಅವರ ನೈಜ ಉದ್ದೇಶ ಏನಾಗಿತ್ತು, ಮತ್ತೆ ಅದು ಈ ಬದಲಾದಂತಹ ಕಾಲಘಟ್ಟದಲ್ಲಿ ಅದು ಕೂಡ ಹೇಗೆ ಬದಲಾಗಿದೆ, ಜನರ ಮತದಾರ ಪ್ರಭುವಿನ, ಪ್ರಜಾಪ್ರಭುತ್ವದ ನೈಜ ಪ್ರಭುವಿನ ಮನಸ್ಥಿತಿ ಹೇಗೆ ಬದಲಾಗಿದೆ, ಮತ್ತೆ ಹೇಗೆ ಬದಲಾಗಬೇಕು, ಯಾಕೆ ಬದಲಾಗಬೇಕು, ಬದಲಾದಾಗ ಆಗುವಂತ ಪರಿಣಾಮಗಳೇನು, ಎಲ್ಲದರ ಬಗ್ಗೆ ಒಂದಷ್ಟು ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತಹ ಉದ್ದೇಶದಿಂದ ಈ ಸರಣಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈ ಒಂದು ಸರಣಿ ಕಾರ್ಯಕ್ರಮದಲ್ಲಿ, ಅಂದ್ರೆ ಮತದಾರರ ಜಾಗೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ, ಒಂದಲ್ಲ ಒಂದು ವಿಚಾರಗಳ ಬಗ್ಗೆ ಅಥವಾ ಸಮಾಜದಲ್ಲಿ ನಡೆಯುವಂತಹ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ವಿಮರ್ಶೆಯ ಜೊತೆಗೆ ಮತದಾರ ಪ್ರಭುವಿನ ಪಾತ್ರ ಏನು ಅಥವಾ ಪ್ರಜಾಪ್ರಭುತ್ವದ ನೈಜ ಆಶಯವನ್ನ ಹೇಗೆ ನಾವು ಜಾರಿಗೊಳಿಸಬಹುದು ಅನ್ನುವಂಥದ್ದನ್ನ ತಿಳಿಸುವಂತಹ ಪ್ರಯತ್ನ ಆಗುತ್ತೆ. ಸುದ್ದಿ ಜನಾಂದೋಲನ ವೇದಿಕೆಯ ಮುಖ್ಯಸ್ಥರು, ಸುದ್ದಿ ಸಮೂಹ ಸಂಸ್ಥೆಗಳ ಸ್ಥಾಪಕರು ಆಗಿರುವಂತಹ ಡಾಕ್ಟರ್ UP ಶಿವಾನಂದರು ನಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ತಾರೆ ಅನ್ನುವಂಥದ್ದನ್ನ ಹೇಳ್ತಾ ಮೊದಲಿಗೆ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ಸ್ವಾಗತ. ನಮಸ್ಕಾರ. ಸ್ವಾಗತ. ಓಕೆ. ಸುದ್ದಿ ಜನಾಂದೋಲನ ವೇದಿಕೆಯಿಂದಲೇ ಅನೇಕ ಬಗೆಯ ಹೋರಾಟಗಳು, ಅನೇಕ ಬಗೆಯ ಆಂದೋಲನಗಳು, ಸಾಮಾಜಿಕ ಪಿಡುಗುಗಳ ವಿರುದ್ಧ, ಸಮಾಜಕ್ಕೆ ಕಂಟಕವಾಗಿರುವಂತಹ ವಿಚಾರಗಳ ಬಗ್ಗೆ ನಡೆದುಕೊಂಡು ಬಂದಿದೆ. ಸೊ ಈಗ ಮತದಾರರ ಜಾಗೃತಿ ಆಂದೋಲನ ಅನ್ನುವಂಥದ್ದು ನಡೀತಾ ಇದೆ. ಸೊ ಈ ಒಂದು ವಿಚಾರಕ್ಕೆ ಪ್ರೇರಣೆ ಸರ್, ಅಂದ್ರೆ ಅದುವೇ ಬುನಾದಿ ಆಯ್ತಾ ಹೇಗೆ? ಈಗ ತುಂಬ ಜನಗಳಿಗೆ ನಾನು 85ರ ನಂತರ ಈ ಆಂದೋಲನದಿಂದ ಪ್ರಾರಂಭ ಆದಂತಿದೆ, ಪತ್ರಿಕೆಯಿಂದಾಗಿ ಅದು ಹೆಚ್ಚು ಪ್ರಚಾರದಲ್ಲಿದೆ. ಹೌದು. ನಿಜವಾಗಿ ಹೇಳಬೇಕಾದ್ರೆ ಈ ನನ್ನ ಜಾಗೃತಿ ಆಂದೋಲನ 82ರಿಂದ ಪ್ರಾರಂಭ ಆಗಿದೆ. ಓಕೆ. 82ರಲ್ಲಿ ನಾನು ಸುಳ್ಯದಲ್ಲಿ ಆಸ್ಪತ್ರೆ ಮಾಡಿದ್ದೆ, ಗಾಯತ್ರಿ ನರ್ಸಿಂಗ್ ಹೋಮ್ ಅಂತ. ಅಲ್ಲಿ ವೈದ್ಯನಾಗಿದ್ದೆ. ವೈದ್ಯನಾಗಿದ್ದ ಸಂದರ್ಭದಲ್ಲಿ ಈ ನೀರು ಸರಬರಾಜು ಇತ್ತು, ಮುನ್ಸಿಪಾಲ್ಟಿಯ ನೀರು ಸರಬರಾಜು. ಆ ನೀರು ನಾನು ಹೋದ ಸಮಯದಲ್ಲಿ ಅದೇ ಮಳೆಗಾಲ ಬಂತು. ಮಳೆಗಾಲದಲ್ಲಿ ಟ್ಯಾಪ್ ನೀರು ನೋಡುವಾಗ ಅದು ಭಾಳ ಕೆಂಪಾಗಿ ಬರ್ತಿತ್ತು, ಕಲುಷಿತ ಕೆಂಪಾಗಿ ಬರ್ತಿತ್ತು. ಕೆಂಪಾಗಿ ಬಂದರೆ ನಮಗೆ ಪೋರ್ಟೇಬಲ್ ವಾಟರ್ ಅಂದರೆ ಕುಡಿಯೋ ನೀರು ಅಂತ ಲೆಕ್ಕ. ಕುಡಿಯೋ ನೀರು ಕ್ಲೀನ್ ಆಗಿರ್ಬೇಕು, ಅದರಲ್ಲಿ ಕೆಂಪಾಗಿರ್ಲಿಕ್ಕೆ ಚಾನ್ಸೇ ಇಲ್ಲ. ಕೆಂಪಾಗಿದ್ದರೆ ಅದರಲ್ಲಿ ಮಣ್ಣು ಕಾಯಿಲೆ ಏನು ಬೇಕಿರೋದು. ಈ ಆಂದೋಲನ ಬಂದಾಗ ಅದು ನಾನಾಗ ಪೇಷಂಟ್ಗಳಿಗೆ ಹೇಳಿದೆ, ನನ್ನಲ್ಲಿ ಟ್ಯಾಪಲ್ಲಿ ನನ್ನ ಮನಸ್ಸಲ್ಲಿ ಸುಳ್ಯದಲ್ಲಿ ಪೋರ್ಟೇಬಲ್ ವಾಟರ್ ಇದೆ, ಟ್ಯಾಪ್ ವಾಟರ್ ಸಪ್ಲೈ ಇತ್ತು, ಅದು ಶುದ್ಧ ನೀರು ಅಂತ ಮನಸ್ಸಲ್ಲಿತ್ತು. ಶುದ್ಧ ನೀರಿಗೆ ನಾವು ಟರ್ಮಲ್ಲಿ ಪೋರ್ಟೇಬಲ್ ವಾಟರ್ ಅಂತ ಕರಿತೀವಿ. ಯಾವುದೇ ನೀರು ಕುಡಿಯಲಿಕ್ಕೆ ಅರ್ಹ ಆಗಿದ್ದರೆ ಅದು ಪೋರ್ಟೇಬಲ್ ವಾಟರ್ ಅಂತ ಹೇಳೋದು. ಆಗ ನನ್ನ ಮನಸ್ಸಲ್ಲಿ ಆಯಿತು, ಹಾಗಾದರೆ ಇದು ನೀರು ಕೆಂಪಂದದೆ ಯಾಕೆ? ನನಗೆ ಆಶ್ಚರ್ಯ ಆಯಿತು. ಮತ್ತೆ ಟೆಸ್ಟ್ ತೆಗೆದು ಮಾಡಿದೆ. ಆಗ ನಾನು ಹೋಗಿ ಟ್ಯಾಂಕ್ ಹತ್ರ ಹೋಗಿ ನೋಡುವಾಗ ಅಲ್ಲಿ ಆ ಟ್ಯಾಂಕಿಗೆ ಸೀದಾ ಹೊಳೆಯಿಂದ ಟ್ಯಾಂಕಿಗೆ ನೀರು ಸರಬರಾಜು ಆಗೋದು. ಆ ನೀರು ನೇರವಾಗಿ ಪೈಪ್ಗಳಲ್ಲಿ ಬರೋದು, ಮನೆಗೆ ಬರೋದು. ಆಗ ಹೊಳೆಯೂ ತುಂಬ ನೀರಿತ್ತು, ಮನೆಗಳು ಕಡಿಮೆ ಇತ್ತು. ಅದು ಈ ಮಳೆಗಾಲದಲ್ಲಿ ಬಂದಾಗ ಕೆಸು ನೀರು ಬಂದಾಗ ನನಗೆ ಗೊತ್ತಾಯ್ತು, ಓ ಇದು ಏನೋ ಹಾಗೆ ನೇರವಾಗಿ ಕೊಡ್ತಾ ಇದ್ದಾರೆ, ಹೊಳೆ ನೀರು ಶುದ್ಧ ಅಲ್ಲ ಅಂತ ಹೇಳೋದು ನಾವು ಕಲಿತೆ. ಮೆಡಿಕಲ್ ನಮ್ಮಲ್ಲಿ PNDS ಅಂತ ಬರ್ತದೆ, ಪ್ರಿವೆಂಟಿವ್ ಮೆಡಿಕಲ್ ಕೇರ್ ಅಂತ. ಅದರಲ್ಲಿ ಹೇಳ್ತೇವೆ ಅಂದರೆ ಯಾವುದೇ ಕಾಯಿಲೆ ಹರಡಬೇಕಾದ್ರೆ ನೀರು ಕುಡಿಯುವಾಗ ನೀರು ಶುದ್ಧ ಆಗಿರ್ಬೇಕು. ನೀರಲ್ಲಿ ತುಂಬ ಕಾಯಿಲೆಗಳು ಬರ್ತವೆ, ಯಾಕೆಂದರೆ ಹೊಳೆಯಲ್ಲಿ ಅಂತೂ ವಿಶೇಷವಾಗಿ ಮೇಲೆಗಡೆಯಿಂದ ಎಲ್ಲಿ ಮೇಲೆ ಬರ್ತದ, ಅದು ಇಂಗ್ಲೀಷಲ್ಲಿ ಒಂದು ಕನ್ನಡದ ಗಾದೆ, ಮೇಲೆ ಅವನ ಇದರಲ್ಲಿ ಹೇಳೋದಾದರೆ, ಕನ್ನಡದಲ್ಲಿ ಹೇಳೋದಾದರೆ ಮೇಲೆ ಅವನ ಹೊರಗೆ ತಿಕ್ಕ ಅಂತ ಹೇಳುವಂಥದ್ದು, ಕೆಳಗಿನ ಮುಖ ಅಂತ. ಅಂದರೆ ಅವನು ಹೊರಗೆ ಏನು ಬಿಡ್ತಾನ,
ಏನು ಕಲುಷಿತ ಬಿಡ್ತಾನ ಅದು ಕೆಳಗನು ಕುಡಿತಾನೆ ಅಂತ. ಹೌದು. ಹಾಗೆ ಅಂದರೆ ಅವನು ಏನು ಕಳಿಸ್ತಾನೆ ಗಲೀಜು ಎಲ್ಲವೂ ಹೊಳೆಯಲ್ಲಿ ಬರ್ತದೆ. ಶುದ್ಧ ಆದರೆ ಆಯಿತು, ಆಗಿದ್ರೆ ಆಯಿತು, ಅದು ಬಂದರೆ ಇವನ ಕೈಗೆ ಬಂತು ಅಂತ. ಆದ್ದರಿಂದ ಯಾವುದೇ ಹೊಳೆ ನೀರನ್ನು ಬಂದಾಗ ಮೊದಲನ ಒಂದಿತ್ತು ಹರಿಯುವ ನೀರು ಶುದ್ಧ ಅಂತ. ಇಲ್ಲ, ಅದು ಕಲ್ಪನೆ ಹಳೆ ಕಾಲದಲ್ಲಿ ಆಗ ಶುದ್ಧ ಇದ್ದದಕ್ಕೆ ಜನಸಂಖ್ಯೆ ಕಡಿಮೆ ಇತ್ತು, ಯಾರು ಕೆಮಿಕಲ್ ಬಿಡ್ತಿಲ್ಲ ಒಳಗೆ, ಯಾರು ಹೊಳೆ ಬದಿಯಲ್ಲಿ ಇರ್ತಿಲ್ಲ, ಭಾಳ ಕಡಿಮೆ ಇದ್ದಾಗ ಅಶುದ್ಧ ಆಗಿರೋದು. ತುಂಬ ನೀರು, ತುಂಬ ಇದು. ಈಗಿನ ಕಾಲದಲ್ಲಿ ಅಲ್ಲ ಅಂತ ಹೇಳುವಂಥದ್ದು ಯಾರಿಗೂ ಕೂಡ ಗೊತ್ತಿರುವಂಥದ್ದು. ಒಳ್ಳೆ ನೀರು ಶುದ್ಧ ಅಲ್ಲವೇ ಅಲ್ಲ. ಹಾಗೆ ಈ ನೀರು ಬಂದಾಗ ನಾನು ಆಗ ಡಾಕ್ಟ್ರಾಗಿ ನಾನು ಜಾಗೃತಿಯನ್ನು ಮಾಡಿದೆ. ಆ ನೀರಂತದ್ದು ಟೆಸ್ಟಿಗೆ ಕಳಿಸಿದೆ, DH ಆಫೀಸಿಗೆ, ಮಂಗಳೂರಿಗೆ ಟೆಸ್ಟಿಗೆ. ಆ ನೀರು ಬಂದಾಗ ಅದರಲ್ಲಿ ಟೆಸ್ಟ್ ಅಂತ ಯಾಕಂದರೆ ನನಗೆ ಗೊತ್ತಿದ್ರು ಕೊಟ್ಟು ಜನರಿಗೆ ಹೇಳೋಕೆ ಆಧಾರ ಬೇಕು. ಆಗ ಟೆಸ್ಟ್ ಬಂದು ವಾಟರ್ ಟೆಸ್ಟ್ ಅಂತ ಕೇಳ್ತೇವೆ. ಅದರಲ್ಲಿ ಟೆಸ್ಟ್ ಬಂದಾಗ ರಿಪೋರ್ಟ್ ಬಂತು ಫೀಕಲಿ ಕಂಟ್ಯಾಮಿನೇಟೆಡ್ ಅಂತ ಬರ್ತದೆ. ಯಾಕೆಂದರೆ ಈ ಕೋಲೆ ಅಂತ ಒಂದು ಬ್ಯಾಕ್ಟ್ರಿ ಇರುತ್ತೆ. ಈ ಕೋಲೆ ಅದು ಫೀಕಲಲ್ಲಿ ಹೋಗೋದು, ಮಲದಲ್ಲಿ. ಆ ಬ್ಯಾಕ್ಟ್ರಿ ಇದೆ ಅಂದರೆ ಅದು ಮಲ ಮಿಶ್ರಿತ ಅಂತ ಲೆಕ್ಕ. ಹೌದು. ಅದು ಅದಕ್ಕೆ ಟೆಸ್ಟ್ ಅದು ಯಾವುದ್ರ ಕೂಡ. ಈ ಕೋಲೆ ಇದ್ರೆ ಅದು ಬೇರೆ ಕಾಯಿಲೆಗಳೆಲ್ಲದಕ್ಕೂ ಕಾರಣ. ಹಾಗೆ ಅದು ಮಲ ಮಿಶ್ರಿತ ನೀರು ಅಂತ ಆಯಿತು. ನಾನು ಅದಕ್ಕೆ ಒಂದು ಆರ್ಟಿಕಲ್ ಬರೆದು ಹ್ಯಾಂಡ್ ಬಿಲ್ ಮಾಡಿ ಸುಳ್ಯದ ನೀರು ಮಲ ಮಿಶ್ರಿತ ಆಗಿದೆ, ಅದನ್ನು ಕುಡಿಯುವಾಗ ಜಾಗ್ರತೆ ಮಾಡಿ ಕುದಿಸಿ ಕುಡೀರಿ ಅಂತ ಕೊಟ್ಟೆ. ನನಗೆ ಡಾಕ್ಟ್ರಾಗಿ ಗೊತ್ತಿಲ್ಲ, ನಾವು ಡಾಕ್ಟ್ರ್ ಅಂತ ದೊಡ್ಡ ಮನುಷ್ಯ ಅಂತ ಜನ ನಂಬ್ತಾರೆ ಅಂತ. ಆದರೆ ಜನಗಳಿಗೆ ಏನಾಯ್ತು ಅಂದರೆ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಎಲ್ಲರಿಗೆ ಇಷ್ಟು ವರ್ಷ ಅವರು ಕುಡಿತದ ನೀರನ್ನು ನೀವು ಮಲಮಿಶ್ರಿತ ನೀರು ಅಂತ ಹೇಳುವಾಗ ಅದು ಅಫೆನ್ಸ್ ಆಯ್ತು ಅವ್ರಿಗೆ, ತಪ್ಪು ಅಂತಾಯ್ತು. ನಮ್ಮ ಮೆಡಿಕಲ್ ಟರ್ಮಲ್ಲಿ ನಾವು ಅದು ಹೇಳು ಸರಿ. ಜನರಿಗೆ ಏನು ಇದಕ್ಕೂ ನಾವು ಮುನ್ಸಿಪಾಲ್ಟಿ ನೀರು ಕುಡಿತೇವೆ, ಎಲ್ಲ ಮನೆ ಮೇಲೆ ಕುಡಿತೇವೆ, ಅದು ಮಲಮಿಶ್ರಿತ ನೀರು ಕುಡಿತಾ ಅಂತ ಹೇಳ್ತಾನೆ ಇವನು. ನೀವು ಪ್ರಾಕ್ಟೀಸಿಗಾಗಿ ಮಾಡ್ತಾ ಇದ್ದಾನೆ, ಆಸ್ಪತ್ರೆಗಾಗಿ ಅಂತ ಪ್ರಚಾರ ಶುರುವಾಯಿತು. ಅಷ್ಟೇ ನಿಂತಿತಾ, ಅಲ್ಲಿಗೆ ನಿಲ್ಲಿಲ್ಲ. ಆಗ ಮುನ್ಸಿಪಾಲ್ಟಿಯವರು ನನ್ನ ಎದುರೇ ಮುನ್ಸಿಪಾಲ್ಟಿ ಮೀಟಿಂಗ್ನಲ್ಲಿ ನನ್ನನ್ನು ಬರಲಿಕ್ಕೆ ಮಾಡಿ, ನೋಡಿ ಇದು ನೀವೇ ಅಪಪ್ರಚಾರ ಮಾಡಿದ್ದೀರಿ, ನೀವು ಕ್ಷಮೆ ಕೇಳಬೇಕು ಈ ನೀರು ಅಂತೇಳಿ ನಮ್ಮ ಎದುರೇ ಇಷ್ಟು ವರ್ಷದಿಂದ ಕುಡಿದಿದ್ದೇವೆ ಅಂತ ನನ್ನ ಎದುರೇ ಕುಡಿದು ನೀವು ಇದು ಕಾಯಿಲೆ ಬರೋ ನೀರು ಅಂತ ಹೇಳ್ತೀರಲ್ಲ, ಕ್ಷಮೆ ಕೇಳಿ ಅಂತ ಕೇಳಿದೆ. ನಾನು ಅದಕ್ಕಿಂತ ಹೇಳಲಿಕ್ಕಾಗಲ್ಲ, ಹೊರಗೆ ಬಂದೆ. ಹೊರಗೆ ಬಂದ ಮೇಲೆ ಅದರಲ್ಲಿ ಬ್ಯಾಕ್ಟೀರಿಯವ್ರಿಗೆ ಕಾಣ್ತದ ಇಲ್ಲ. ಹೊರಗೆ ಬಂದ ಮೇಲೆ ನಾನು ಹೊರಗೆ ಬಂದ ಮೇಲೆ ನನಗಾಯಿತು, ಆ ಒಟ್ಟಿಗೆ ಹೇಳಿದ್ರು ನಿಮ್ಮ ಮೇಲೆ ಕೇಸ್ ಮಾಡ್ತೇವೆ ಅಂತ. ನಾನು ಕೇಸು ಮಾಡಿದರು. ಕೇಸ್ ಹೇಗೆ ಮಾಡಿದರು, ಡಿ ದಾಸ್ ಅಂತ ಡಿ ಸಿ ಇದ್ದರು ಮಂಗಳೂರಲ್ಲಿ, ಭಾಳ ಸ್ಟ್ರಿಕ್ಟ್ ಡಿ ಸಿ. ದಾಸ್ ಅಂತ ಹೇಳೋರಿಗೆ ನಮಗೆ ಡಾಕ್ಟರ್ ಶಿವಾನಂದರು ಇಲ್ಲಿ ಹೆದರಿಸ್ತಾ ಇದ್ದಾರೆ ಜನಗಳನ್ನು, ಅವರಿಗೆ ಹೆದರಿಕೆ ಉಂಟು ಮಾಡ್ತಾರೆ, ಭಯೋತ್ಪಾದನೆ ಮಾಡ್ತಾ ಇದ್ದಾರೆ, ಅದೇ ಅವರನ್ನ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ. ಆಗ ನನಗೆ ನೋಟಿಸ್ ಕೂಡ ಬಂದಾಗಾಯಿತು, ಡಿ ಸಿಂದ ನೋಟಿಸ್ ಬರ್ತದೆ ಅಂತ. ಆಗ ನನಗಾಯಿತು, ಇದು ನಾನು ಡಾಕ್ಟ್ರ್ ಎಂತ ತಪ್ಪು ಮಾಡಿದೆ, ನನಗೆ ತಪ್ಪ ಸರಿಯಾ, ಮಾಡಬಾರ್ದಿತ್ತ. ಆಗ ನನಗೆ ಎಂತ ಡಾಕ್ಟ್ರ್ ಅಂದರೆ ಮದ್ದು ಕೊಡೋದು, ನಮ್ಮ ಕೆಲಸ ಮದ್ದು ಕೊಡೋದು, ಬೇರೆ ಹೇಳ್ಬೋದಿತ್ತ ಇಲ್ವಾ ಅಂತ ಏನೋ ಭಾಳ ತಪ್ಪು ಮಾಡಿದೆ ಅಂತ ಅನಿಸಿತು. ಹಾಗೆ ನಾನು ಯೋಚನೆ ಮಾಡಿದೆ. ಪುತ್ತೂರು ಸಂಕಪರೆ ಅಂತಿದ್ದರು, ಅವರು ನಮ್ಮ ಫ್ಯಾಮಿಲಿ ಬಂದು ಮತ್ತು ಒಳ್ಳೆ ರಾಜಕೀಯ ನೇತರಿದ್ದರು. ಅವ್ರ ಹತ್ರ ಬಂದು ಹೇಳಿದೆ, ಈಗ ಉಂಟು ಡಿ ಸಿ ನನ್ನ ಮೇಲೆ ಕೇಸ್ ಮಾಡ್ತೇನೆ ಅಂತ ಹೇಳ್ತಾರಂತೆ, ಡಿ ಸಿ ಕಂಪ್ಲೇಂಟ್ ಹೋಗಿದೆ ಮುನ್ಸಿಪಾಲ್ಟಿಯಿಂದ, ಏನು ಮಾಡ್ಬೇಕಾದ್ರೆ ನಾನು ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನು ಅಂತ ಹೇಳಿ. ನಾನು ದಾಸರ ಹತ್ರ ಹೋಗಿ ಹೇಳಿದೆ, ಹೀಗೆ ಹಾಗೆ ಹೇಳಿದೆ, ನೀವು ಯಾಕ್ರಿ ಎಲ್ಲರನ್ನು ಹೆದರ್ಸ್ತೀರಿ, ನೀವು ನಮ್ಮ ಉತ್ತರ ಪ್ರದೇಶದಲ್ಲಿ ನೋಡಿದ್ದೀರಾ, ಅಲ್ಲಿ ಹೊಳೆಯಲ್ಲಿ ಎಮ್ಮೆಯು ಸ್ನಾನ ಮಾಡ್ತದೆ, ಆಮೇಲೆ ನಾವು ಸ್ನಾನ ಮಾಡ್ತೇವೆ, ಆ ನೀರು ಕುಡಿತೇವೆ. ನೀವು ಇಲ್ಲಿ ದಕ್ಷಿಣದಲ್ಲಿ ಇಂಥ ಇದು ನೀರಲ್ಲಿ ನೀವು ಶುದ್ಧ ಇಲ್ಲ ಹೇಳಿಕೊಂಡು ಹೋದರೆ, ಜನ ಹೆದರಿಸಿದ್ರೆ ಮತ್ತೇನು ಮಾಡಬೇಕು, ನಿಮ್ಮಲ್ಲಿ ಕೇಸ್ ಮಾಡಬೇಕಲ್ಲ ಅಂತ. ನನಗಾಯಿತು. ಆಗ ಒಂದು ರಿಕ್ವೆಸ್ಟ್, ಇಲ್ಲ ಸರ್ ಆಯಿತು, ನಿಮ್ಮನ್ನು ಸಂಕಪರಿ ಒಟ್ಟಿಗೆ ಬಂದಿದ್ದಾರೆ, ಆಯಿತು ನಿಮಗೇನು ಕೇಸ್ ಮಾಡೋದಿಲ್ಲ, ಅದೇ ನಿಮಗೆ ವಾರ್ನಿಂಗ್, ಇನ್ನು ಜನಗಳ ಹೆದರಿಸಬೇಡಿ ಅಂತ ಬಂದೆ. ನೀವು ಆಲೋಚನೆ ಮಾಡೋಕೆ ನನಗಾಯಿತು, ನಾನು ಎಂಥ ಕೆಲಸ ಮಾಡ್ತಿದ್ದೇನೆ ಡಾಕ್ಟ್ರಾಗಿ, ಜಾಗೃತಿ ಮೂಡಿಸಿ ತಪ್ಪ. ಆಗ ನಾನು ಜಾಗೃತಿ ಜನಗಳಿಗೆ ಮಾಡ್ತಾ ಇದ್ದೆ, ವ್ಯಾಕ್ಸಿನೇಷನ್ ಬಗ್ಗೆ, ಪ್ರಿವೆನ್ಷನ್ ಮೆಡಿಸಿನ್ ಬಗ್ಗೆ, ಹಳ್ಳಿಯಲ್ಲಿ ಹೋಗಿ ಕ್ಯಾಂಪ್ ಸಹ ಮಾಡ್ತಿದ್ದೆ. ಜನಗಳಿಗೆ ಜನರಿಗೆ ಮಾಡಿದೆ ಪ್ರಿವೆಂಟಿವ್ ಮೆಡಿಸಿನ್ ಕೇರ್ ಅಂತ ಹೇಳುವಾಗ ಅದೇ ಇಂಪಾರ್ಟೆಂಟ್ ನನ್ನ ಮನಸ್ಸಲ್ಲಿ ಇತ್ತು. ಕಾಯಿಲೆ ಬರಲಿಕ್ಕೆ ಮುಂಚೆ ಕಾಯಿಲೆ ಬಾರದಾಗೆ ತಡೆಯೋದೇ ಮುಖ್ಯ ಅಂತ ನಂಬಿದ್ರು. ಅದು ನಾನು ಆಚರಣೆಗೆ ಸಹ ತರ್ತಿದ್ದೆ. ಈಗ ನಾನು ದೊಡ್ಡ ತಪ್ಪು ಮಾಡಿದ್ದೆ ಅಂತ ಜನಗಳಲ್ಲಿ ಕೂಡ ಒಂದು ಕೆಟ್ಟ ಭಾವನೆ ಬಂತು, ನಾನೇನೋ ಪ್ರಚಾರಕ್ಕಾಗಿ ಮಾಡ್ತಾಯಿದ್ದೇನೆ ನನ್ನ ಕೆಲಸದ ಬಗ್ಗೆ ಅಂತ. ಆಮೇಲೆ ನನಗೆ ಹೀಗಾದಾಗ ಆಗ ಒಂದು ಬಳಕೆದಾರ ವೇದಿಕೆ ಒಂದು ಮೀಟಿಂಗ್ ಉಡುಪಿಯಲ್ಲಿ ನಡೀತಿತ್ತು, 82ನೇ ಇಸ್ವಿಯದು. ಆಗ ರವೀಂದ್ರ ಶಾನುಭೋಗು ಮತ್ತು ನಾರಾಯಣ ಅಂತ ಉಡುಪಿಯಲ್ಲಿದ್ದರು. ಅವರು 82ರಲ್ಲಿ ಒಂದು ಪೇಪರಲ್ಲಿ ಬಂತು, ಬಳಕೆದಾರ ಹಕ್ಕುಗಳು ಏನು ಅಂತ ಬನ್ನಿ ಅಂತ. ಆಗ ನನಗಾಯಿತು, ಹಾಗಾದರೆ ಒಮ್ಮೆ ಅಲ್ಲಿ ಹೋಗಿ ನೋಡುವ ಅಂತ ನಾನು ಸೀದಾ ಹೋಗಿ ಮೀಟಿಂಗಲ್ಲಿ ಕೂತೆ. ಇಡೀ ಮೀಟಿಂಗಲ್ಲಿ ಆ ನಾರಾಯಣ ಅಂತ ಹೇಳಿ ಸಿಂಡಿಕೇಟ್ ಬ್ಯಾಂಕಲ್ಲಿ ಇದ್ದವರು, ಡಾಕ್ಟರ್ ರವೀಂದ್ರ ಶಾನುಭೋಗ್ ಅವರು ಇಬ್ಬರು ಈ ಜನಗಳ ಹಕ್ಕುಗಳೇನು, ನಾವೇನು ಜಾಗೃತಿ ಅದನ್ನು ಪೂರ್ಣ ಪ್ರಮಾಣ ಹೇಳಿದರು. ಆ ಪ್ರಮಾಣ ಹೇಳಿದಾಗ ನನಗೆ ಅನಿಸಿತು, ಪೂರ್ಣ ಕೇಳಿದ ಮೇಲೆ ನನಗೆ ವಿಚಿತ್ರ ಜಗತ್ತಿಗೆ ಬಂದೆ ಅಂತಾಯಿತು. ಅಷ್ಟರೊಳಗೆ ನಾವು ಯಾರು ಹೇಳಿದರೆ ಡಿ ಸಿ ಹೇಳಿ ಸರಿ, ಅವ್ರು ಹೇಳಿ ಸರಿ, ನಮ್ಮ ತಪ್ಪು, ನಾವು ಹೇಳಿ ತಪ್ಪಂತ.
ಬಂದಮೇಲೆ ಕೊನೆಯಲ್ಲಿ ಮೀಟಿಂಗ್ ಮುಗಿದ ಮೇಲೆ ಅವರು ಕೇಳಿದೆ, ಈಗ ನನ್ನ ಪರಿಸ್ಥಿತಿ ಹೀಗೆ, ನೀರಿನ ಬಗ್ಗೆ ರಿಪೋರ್ಟ್ ಇದೆ, ನಾನು ಹೇಳಿದ್ದಕ್ಕೆ ಜನ ಕೇಸ್ ಮಾಡ್ತಾಯಿದ್ದಾರೆ DC, ಇದಕ್ಕೇನು ಮಾಡಬೇಕು? ಆಗ ಹೇಳಿದೆ, ಏನು ರೀ ಡಾಕ್ಟ್ರೇ, ನೀವು ಡಾಕ್ಟ್ರ್ ಕಲ್ತು ಏನು ಮಾಡಿದ್ದೀರಿ, MBBS ಮಾಡಿ ಈಗೆಲ್ಲ ಪ್ರಾಕ್ಟೀಸ್, ಅವರು ಕೇಸ್ ಮಾಡೋದಲ್ಲ, ನಾವು ಕೇಸ್ ಮಾಡಬೇಕು, ನೀವು ಅವರ ಮೇಲೆ ಕೇಸ್ ಮಾಡಬೇಕು. ನೀವು ಗ್ರಾಹಕರು, ನೀವು ಕುಡಿಯೋ ನೀರಲ್ಲಿ ಅವರು ಕೊಟ್ಟರೆ ಕೊಡಬೇಕಾದ ಮುನ್ಸಿಪಾಲ್ಟಿಯವರು ಶುದ್ಧ ನೀರಿಗೆ ಕೊಡೋದವರ ಜವಾಬ್ದಾರಿ, ಕರ್ತವ್ಯ. ಅವ್ರು ಕೊಡದಿದ್ದರೆ ನೀವು ಕೇಸ್ ಮಾಡೋದು. ನನಗೆ ಜಗತ್ತು ತಿರುಗಿದಾಗಾಯಿತು. ಯಾಕೆಂದರೆ ಇಷ್ಟು ವರ್ಷ ನಾನು ಆಗಲೇ ಕಳೆದು ತಿರುಗಾಡಿ ಓಡಾಡಿ ಎಲ್ಲ ಮಾಡಿ ಬಂದಾಗ ನನ್ನ ಹಕ್ಕುಗಳ ಬಗ್ಗೆ ನನಗೆ ಗೊತ್ತಿಲ್ಲ. ಆಗ ನಾನು ನೆನೆಸ್ಕೊಂಡಾಗ ಇಷ್ಟು ದೊಡ್ಡ ವೈದ್ಯ ಪ್ರಾಕ್ಟೀಸ್ ಮಾಡಿ ಜನಗಳು ಒಳ್ಳೇದು ಮಾಡಲಿಕ್ಕೆ ಕೊಟ್ಟರೆ, ಇದನ್ನೇ ನಾನು ಮಾಡಿದ್ದೇನೆ ತಪ್ಪು ಅಂತ ಹೇಳಬೇಕಿದ್ರೆ ನಾನು ಜಾಗೃತಿ ಜನಗಳಲ್ಲಿ ತರಬೇಕು. ಆಗ ನನಗೆ ಅನಿಸುತ್ತೆ ಎಲ್ಲವೂ ಈ ತೊಂದರೆ ಶೋಷಣೆ ಜಾಗೃತಿ ಅಂತ. ಆಗ ನಾವು ಬಳಕೆದಾರ ವೇದಿಕೆ ಅಂತ ಕಟ್ಟಿದೆವು. ಬಳಕೆದಾರ ಕಟ್ಟಿದಾಗ ನೀವು ಕುಡಿಯೋ ನೀರಿಗಾಗೆಲ್ಲ ನಾವು ಎಲ್ಲದಕ್ಕಾಗಿ ತಗೊಂಡೆ. ಆದರೆ ಅವಿನಾಶ್ ಹೇಳಿದಾಗ ಅವರು ಹೇಳಿದಾಗ ನಾನು ಊರಿಗೆ ಬಂದು ಬಳಕೆದಾರ ಕಾನೂನಂದು ಇಲ್ಲಿ ಬಳಕೆದಾರಲ್ಲಿ ವಕೀಲ ರಾಮಮೋಹನ್ ರಾವ್ ಇದ್ದರು, ಅವ್ರ ಹತ್ರ ಹೋಗಿ ಈ ಕೇಸನ್ನು ಕೊಟ್ಟು ಅವ್ರಿಗೆ ಕೊಟ್ಟು, ನೋಡಿ ಕುಡಿಯೋ ನೀರಿನ ಬಗ್ಗೆ ನನಗೆ ರಿಪೋರ್ಟ್ ಇದೆ, ಅಲ್ಲಿ ನನ್ನ ಮೇಲೆ ಕೇಸ್ ಮಾಡ್ತಾ ಇದ್ದಾರೆ, ಅವ್ರು ಹೇಳಿದ್ರು ನಾನು ಕೇಸ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಹೌದು, ಅವರಾಗ ಇಲ್ಲಿ ಬಳಕೆದಾರ ವೇದಿಕೆ ಹೆಚ್ಚಾಗಿ ಪ್ರಮೋಟ್ ಮಾಡೋ ವಕೀಲರುಗಳಾಗಿದೆ. ಅವ್ರಿಗೆ ಕೆಟ್ಟುಕೊಂಡು ಕೇಸ್ ಮಾಡೋರ ಮೇಲೆ ಕೇಸ್ ಮಾಡಿ ಅಂತ ಹೇಳಿದೆ. ಸೊ ಆಗ ನನಗಾಯಿತು ಕೇಸ್ ಮಾಡಲಿಕ್ಕೆ ಉಮೇದು ಮಾಡಿ ಅವರ ಮೇಲೆ ಒಂದು ಕೇಸನ್ನು ಮಾಡಿದೆ. ನಾ ಕುಡಿಯೋ ನೀರು ನಮ್ಮ ಹಕ್ಕು ಅಂತೇಳಿ ಈಗ ನಾನು ಏನು ಹೇಳಿದ್ರ ನೀವು ಇದು ಮಾಡ್ತೀರಿ, ಮುನ್ಸಿಪಾಲ್ಟಿ ಕೇಸ್ ಮಾಡಿದೆ. ನನ್ನಿಂದ ಕೇಸ್ ರಿಜಿಸ್ಟರ್ ಆದ ಕೂಡಲೇ ಪಂಚಾಯತಿಗೆ ಕರೆದ್ರು. ಯಾವಾಗ ನನ್ನ ಮೇಲೆ ಕೇಸ್ ಮಾಡುತ್ತೆ ಅಂತ ಮುನ್ಸಿಪಾಲ್ಟಿ ಹೇಳಿದ್ರ ಪಂಚಾಯತಿ ಕರೆದು ಮುಗಿಸುವ, ಅದನ್ನು ನಾವು ಫಿಲ್ಟ್ರೇಷನ್ ಹಾಕ್ತೇವೆ. DHO ಬಂದರು, ಅಲ್ಲ ಫಿಲ್ಟ್ರೇಷನ್ ಆಗಬೇಕು, ಸರಿ ಡಾಕ್ಟರ್ ಒಂದು ಹೇಳು ಸರಿ, ಅದು ಫಿಲ್ಟ್ರೇಷನ್ ಯೂನಿಟ್ ಹಾಕಲೇಬೇಕು ಅಂತ, ಇನ್ನೂ ಒಂದು 6 ತಿಂಗಳು 1 ವರ್ಷ ಒಳಗೆ ಫಿಲ್ಟ್ರೇಷನ್ ಮಾಡ್ತೇವೆ ಅಂತೇಳಿ ಮತ್ತೆ ನಾನು ಆ ಕೇಸನ್ನು ಹಿಂದೆ ತೆಗೆದೆ. ಅಲ್ಲಿಗೆ ಬಿಟ್ಟೆ, ಅದನ್ನು ಮುಂದುವರಿಸಲಿಲ್ಲ. ಇದು ಪ್ರಥಮವಾಗಿ ಜಾಗೃತಿ ಆದ ಅಲ್ಲಿಂದ ಬಳಕೆದಾರ ವೇದಿಕೆ 82ರಿಂದ 85ರವರೆಗೆ ಬಳಕೆದಾರ ಜಾಗೃತಿಯನ್ನು ಮಾಡ್ತಾಯಿದ್ದೇವೆ. ಹಕ್ಕುಗಳು, ತಾಜಾ ರಿಸೀಟ್ ಕೊಡಬೇಕು, ಆಮೇಲೆ ಏನು ಹೇಳಬೇಕು, ಇಷ್ಟು ದಿವಸದೊಳಗೆ ಅರ್ಜಿ ಸ್ವೀಕರಣ ಮಾಡಬೇಕು. ಆಗ ನಾನು ಅಧಿಕಾರಿಗಳೇ ಅಂದರೆ ಯಾರು, ಜನಪತಿ ಅಂದರೆ ಯಾರು, ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲಿ ನಾನು ಓದ್ತಾ ಹಕ್ಕುಗಳು ಬರಲಿಕ್ಕೆ ಗೊತ್ತಾಯಿತು. ಬಳಕೆದಾರ ಹಕ್ಕುಗಳನ್ನೇ ನಾನು ಏನು ಹೇಳ್ತೇವೆ ಮತ್ತಾರ ಜಾಗೃತಿ, ಅವತ್ತು ಬಳಕೆದಾರ ಹಕ್ಕುಗಳು ಅಂತ ತಗೊಂಡೆ. ಗ್ರಾಹಕ ಜಾಗೃತಿ ಅಂತಿತ್ತು. ಆಗ ಡೆಲ್ಲಿಯಲ್ಲಿ ಎಲ್ಲ ಅದಕ್ಕೆ ಭಾಳ ಆಂದೋಲನ ಆಯಿತು. ಅಹಮದಾಬಾದಲ್ಲಿ ದೊಡ್ಡ ಸಂಸ್ಥೆ ಇತ್ತು ಅದಕ್ಕೆ. ಆಮೇಲೆ 82ರಲ್ಲಿ ನಾವು ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿಯಲ್ಲಿ ಬಳಕೆದಾರ ಫಸ್ಟ್ ಮೀಟಿಂಗ್ನಲ್ಲಿ ಕಾನೂನು ತರುವ ಕಾನೂನಲ್ಲಿ ಆ ಮೀಟಿಂಗ್ ನಾನು ಆಗ ಮೆಂಬರಾಗಿ ಹೋಗಿದ್ದೆ. ಆಗ 82 ನಂತರ ಕಾನೂನುಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ಇದನ್ನು ಮಾಡ್ತಾ 85ರಲ್ಲಿ ನಾನೊಂದು ಘಟನೆ ಬಂದಾಗ ಅಲ್ಲಿ ಸಿಕ್ಕಾಕೊಂಡೆ. ಈ ಉನ್ಮೇದು ಜಾಸ್ತಿ ಆಯಿತು ನನಗೆ, ಈ ಸಿಟ್ಟು ಬಳಕೆದಾರ ವೇದಿಕೆ. ಆಗ ಭ್ರಷ್ಟಾಚಾರ, ಇದಕ್ಕೆಲ್ಲಕ್ಕೆ ಕಾರಣ ಭ್ರಷ್ಟಾಚಾರ. ಇನ್ನು ಭ್ರಷ್ಟಾಚಾರವೇ ಜನಗಳ ಶೋಷಣೆ ಕಾರಣ ಆಗೋದು ಅಂತ ಎಲ್ಲದಕ್ಕೆ ಭ್ರಷ್ಟಾಚಾರದ ಆಂದೋಲನ ಅಂತ ಮಾಡಿ ಅತಿ ದೊಡ್ಡ ಭ್ರಷ್ಟಾಚಾರಿ ಯಾರು ಅಂತ ನಾವು ಓಟ್ ಹಾಕಲಿಕ್ಕೆ ಅನೌನ್ಸ್ ಮಾಡಿದೆವು. ಆ ಸುಳ್ಯ ಜಾತ್ರೆ ದಿವಸ ಅತಿ ದೊಡ್ಡ ಭ್ರಷ್ಟಾಚಾರ ಗುರುತಿಸುವ, ಅವನು ಬಹಿಷ್ಕರಿಸುವ, ಆ ಮೂಲಕ ಆಂದೋಲನವನ್ನು ತಗೊಂಡೆ. ಹಾಗೆ ಯಾಕೆಂದರೆ ಈ ಓಟದಲ್ಲಿ 2-3 ವರ್ಷ ನನಗೆ ಅತ್ಯಂತ ಒಳ್ಳೆ ಬೆಂಬಲ ಸಿಗ್ತಿತ್ತು. ವೈದ್ಯನಾಗಿ ನಾನು ಹಳ್ಳಿಗೆ ಕ್ಯಾಂಪಸ್ ಮಾಡ್ತಿದ್ದೆ. ಆ ಆಂದೋಲನಕ್ಕೆ ಬೆಂಬಲ ಕೊಟ್ಟರು. ಆ ಆಂದೋಲನದ ದಿವಸ ನಾನು ಅತಿ ದೊಡ್ಡ ಭ್ರಷ್ಟಾಚಾರಿ ಅಂತ ಯಾರು ಅಂತ ಗುರುತಿಸುವಾಗ ಅಲ್ಲಿ ನನ್ನೊಟ್ಟಿಗೆ ಚಿತ್ತರಂಜನ್ ಅಂತ ಒಬ್ಬರಿದ್ದರು. ಅವರು ನಾನು ಅದರ ಬಗ್ಗೆ ಹೇಳ್ತಾ ಹೋದಾಗ ಚಿತ್ತರಂಜನ್ ಅನೌನ್ಸ್ ಮಾಡಿದರು. ಓಟ್ ಹಾಕುವಾಗ ಜನಗಳು ಓಟ್ ಹಾಕಿದರು. ಓಟಲ್ಲಿ ಹೇಗಿತ್ತಂದರೆ ಯಾರು ದೊಡ್ಡ ಭ್ರಷ್ಟಾಚಾರಿ ಅಂತ ಅವರು ಹೆಸರು ಬರಿಬೇಕಂತಿಲ್ಲ, ಯಾರನ್ನು ಸೂಚಿಸ್ತಾರ ಅವ್ರನ್ನ ಘೋಷಣೆ ಮಾಡೋದು. ಅವರೊಂದು ಪ್ರತಿಕೃತಿ ಇತ್ತಲ್ಲಿ, ಒಂದು ಪ್ರತಿಕೃತಿ ಮಾಡಿದ್ರು ಭ್ರಷ್ಟಾಚಾರಿ ಅಂತ, ಅತಿ ದೊಡ್ಡ ಭ್ರಷ್ಟಾಚಾರಿ ಅಂತ, ಅದನ್ನು ಸುಡೋದು. ಹಾಗೆ ಅಂತ ಅನೌನ್ಸ್ ಮಾಡ್ತಾ ನಾನು ಭಾಷಣ ಮಾಡ್ತಾ ಇದ್ದಾಗ ನನಗೆ ಪ್ರೊಟೆಕ್ಷನ್ ಕೊಡಲಿಕ್ಕೆ ಪೊಲೀಸರಿದ್ದರು. ನಾನು ಪ್ರೊಟೆಕ್ಷನ್ ಕೇಳಿದೆ. ಪುತ್ತೂರಿ ಸರ್ಕಲ್, ಆಗ ಸುಳ್ಯಕ್ಕೆ ಸರ್ಕಲ್ ಇರಲಿಲ್ಲ. ಬಂದು ನನಗೊಂದು ಪ್ರೊಟೆಕ್ಷನ್ ಕೊಡಬೇಕು, ಆಂದೋಲನ ಮಾಡ್ತಾ ಇದ್ದೇನೆ. ಆಯಿತು ಮಾಡಿ, ನಿಮಗೆ ನಾವು ರಕ್ಷಣೆ ಕೊಡ್ತೇವೆ ಅಂತ ಅವ್ರು ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿ ಅವರಿಗೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿದರು. ನಮ್ಮ ಸುತ್ತಮುತ್ತ ಆಂದೋಲನಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಇತ್ತು. ಸಬ್ ಇನ್ಸ್ಪೆಕ್ಟ್ರು ಬಂದಿದ್ದರು. ಈ ಬರೆಯುವವರಿಗೆ ಏನಾಯ್ತಂದರೆ ರಿಕ್ಷಾದವರಿಗೆ ಅಲ್ಲಿದ್ದವರಿಗೆಲ್ಲ ಅವರು ಬರೆಯುವಾಗ ಸಬ್ ಇನ್ಸ್ಪೆಕ್ಟ್ರ್ ಪೊಲೀಸವರು ಕಣ್ಣಿಗಂಡ್ರು. ಈ ಕಣ್ಣಿಗಂಡಾಗ ನಮಗೆ ಭ್ರಷ್ಟಾಚಾರ ಬರೆಯುವ ಎಲ್ಲರೂ ಸಬ್ ಇನ್ಸ್ಪೆಕ್ಟ್ರ್ ಕಾಂಬ್ಳೆ ದೊಡ್ಡ ಭ್ರಷ್ಟಾಚಾರಿ ಅಂತ ಬರೆದ್ರು. ಓಟಾಗಿ ಅನೌನ್ಸ್ ಮಾಡುವಾಗ ಅದು ಕಾಂಬ್ಳಿ ಭ್ರಷ್ಟಾಚಾರ ಅಂತ ಅನೌನ್ಸ್ ಆಯಿತು. ಇದರಿಂದ ಏನಾಯ್ತು ಅಂದರೆ ನಮಗೆ ಅನಿಶ್ಚಿತ, ನನಗೆ ಶಾಕ್. ನಮಗೆ ರಕ್ಷಣೆ ಕೊಡ್ಲಿಕ್ಕೆ ಯಾರು ಬಂದಿದ್ದಾರೆ ಅವರನ್ನೇ ನಾವು ಭ್ರಷ್ಟಾಚಾರದಿ ಅಲ್ಲಿಗೆ ಇದು ಭ್ರಷ್ಟಾಚಾರದಿ ಪ್ರತಿಕೃತಿ ಮಾಡಿ ಸುಟ್ಟಾಗ ಪೊಲೀಸ್ ಪಡೆ ಅಲ್ಲಿ ಇಲ್ವೇ ಇಲ್ಲ. ಯಾಕೆಂದರೆ ಪೊಲೀಸರಿಗೆ ಇನ್ಸಲ್ಟ್ ಆದಾಗಾಯ್ತು. ಇದು ಪ್ರಾರಂಭದಲ್ಲಿ ಆಘಾತ ಆಯ್ತು ನನಗೆ ಆಘಾತ. ಈಗ ಮರುದಿನೇನು
ಮರುದಿನ ಏನಾಗೋದಿಲ್ಲ, ಜನ ಬೆಂಬಲ ನಿಮಗೆ ಗೊತ್ತು. ಹೌದು. ಇಷ್ಟಾಗೋ ಮರುದಿನ 2 ದಿನ ಕಳೆಯುವಾಗ ಠಾಣೆಯಿಂದ ಫೋನ್ ಬರಲಿಕ್ಕೆ ಪ್ರಾರಂಭ ಆಯಿತು. ನಮ್ಮದು ಅತಿ ದೊಡ್ಡ ಭ್ರಷ್ಟಾಚಾರ ಅಂತ, ಆಧಾರ್ ಕೊಡಿ, ಏನುಂಟು ನಿಮ್ಮದು ದಾಖಲೆ ಏನುಂಟು, ದಾಖಲೆ ಮೇಲೆ ಕೇಸ್ ಮಾಡ್ತೇವೆ, ನಿಮ್ಮನ್ನು ಒಳಗೆ ಹಾಕ್ತೇವೆ. ಈಗ ಬೆದರಿಕೆ ಬಂತು, ಮತ್ತು ಎಲ್ಲ ಕಡೆಯಿಂದ ಪೊಲೀಸರಿಗೆ ಇನ್ಸಲ್ಟ್ ಆಗಿದೆ ಅಂತ ವ್ಯಾಪಕ ಸುದ್ದಿ ಆಯಿತು. ಕಡೆಗೆ ನೋಟಿಗೆ ಎಲ್ಲವೂ ಅವರನ್ನ ಸಂಬಂಧಿಕರು ಎಲ್ಲರೂ ಕೂಡ ಹೇಳಿದರು, ರಾಜ್ಯಕ್ಕೆ ಇದ್ದರು, ನೀನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಾಜಿ ಮಾಡಿಕೊ. ಅದು 82ನೇ ಇಸ್ವಿ ಅಲ್ಲ 85ನೇ ಇಸ್ವಿ. ಆಗ ನಿಮಗೆ ಕಾನ್ಸ್ಟೇಬಲ್ ಅಂದರೆ ನಮಗೆ ದೊಡ್ಡವರು ಅಂತ, ಆಗ ಬೇರೆ ಗೊತ್ತಿಲ್ಲ, ಪೊಲಿಟಿಕ್ಸಲ್ಲಿ ನಾವು ಅಂತಿರಲಿಲ್ಲ. 85ರಲ್ಲಿ ಕ್ಷಮೆ ಕೇಳಬೇಕು ಅಂತ ಕೇಳಿದರು. ಹೇಳಿದ್ರು, ನಾನು ಇಷ್ಟು ಬಳಕೆರೆ ಬೇಕು ಆಂದೋಲನ ಕೆಲಸ ಮಾಡಿ ಭ್ರಷ್ಟಾಚಾರ ಅಂತ ನಾವೇ ಗುರುತಿಸಿ ಈಗ ಪುನಃ ಅವ್ರ ಹತ್ರ ಕ್ಷಮೆ ಕೇಳಿದರೆ ನಾನು ಇದು ಊರು ಬಿಡೋದು ಒಳ್ಳೇದು ಅಂತ ಆಯ್ತು ನನಗೆ. ಊರು ಬಿಡೋದು, ಆದರೆ ಊರು ಬಿಡೋಕೆ ಜನ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ, ಅವ್ರು ಎಲ್ಲಿ ಹೋದ್ರೂ ಬರೋಲ್ಲ, ಯಾನೇ ಮಾನಷ್ಟ ಕೇಸ್ ಆಗಲಿ, ಎಲ್ಲಿ ಬೆಂಕಿ ಬೀಳಲಿ, ಎಲ್ಲಿ ಗಳ್ಳರಾದರೆ ಅವನ ಹೆಸರನ್ನು ಸೇರಿಸ್ತೇವೆ. ಆಗ ಒಂದು ಇದಿತ್ತು, ಯಾರ ಹೆಸರಲ್ಲಿ ಸೇರಿಸಿದ್ರೆ 6 ತಿಂಗಳು ಅವನಿಗೆ ಜಾಮೀನು ಇರಲಿಲ್ಲ. ಯಾವುದೇ ಒಂದು ದೊಡ್ಡ ಘಟನೆಯಲ್ಲಿ ಹೆಸರು ಸೇರಿಸಿ ಬಿಡೋದು, ಕೊನೆಯಲ್ಲಿ ಅವನು ಇದ್ದಾನೆಲ್ಲೋ ಬೇರೆ 6 ತಿಂಗಳು ಅವನಿಗೆ ಜಾಮೀನು ಕೇಸ್ ಇರ್ತಿಲ್ಲ. ಆಗ ಓಪನ್ ಆಗಿ ನನಗೆ ಥ್ರೆಟ್ ಬಂತು, ಇನ್ನು ಯಾವುದೇ ಕೇಸಲ್ಲಿ ಸೇರಿಸ್ತೇವೆ 6 ತಿಂಗಳೊಳಗೆ ಹೋಗ್ತೀರಿ, ಹೊರಗೆ ಬಂದಾಗ ಪುನಃ ಹಾಕ್ತೇವೆ, ನಿಮ್ಮನ್ನು ಜೀವಮಾನ ಇಡಿ ನಾವು ನೋಡ್ಕೊಳ್ತೀವಿ, ಲಕ್ಷ ಬಿಟ್ಟೇವೆ. ಅದು ಮಾಡ್ತಿದ್ರೋ ಇಲ್ವಾ, ನನಗಂತೂ ಮಾಡ್ತಾರೆ ಅಂತ ಆಯ್ತು. ಈಗ ಈ ಸಂದರ್ಭದಲ್ಲಿ ಊರು ಬಿಡಬೇಕು ಅಥವಾ ಈ ಕ್ಷಮೆ ಕೊಡೋದಕ್ಕಿಂತ ಊರು ಬಿಡದೆ ಕೇಸ್ ಆದರೆ ಅಂತ ಒಂದು ಕಡೆಯ ನಿಲ್ಲುವುದ, ಹೋರಾಟ ಮಾಡೋದ, ಜೈಲಿಗೆ ಹೋಗೋದ, ಈ ಚಿಂತನೆ ಮಾಡೋಕೆ ಎಲೆಕ್ಷನ್ ಡಿಕ್ಲೇರ್ ಆಯಿತು. 85ರಲ್ಲಿ ರಾಮಕೃಷ್ಣ ಹೆಗ್ಡೆ 83ರಿಂದ 85ಕ್ಕೆ ಅವರು ಗೌರ್ಮೆಂಟ್ ಒಟ್ಟಿಗೆ BJP ಒಟ್ಟಿಗೆ ಮಾಡಿದರು. ಇಂಡಿಪೆಂಡೆಂಟ್ ಆಗಿ ಆಗ ನಿಂತು ನನಗೆ ಅಧಿಕಾರ ಉಂಟಂತ ಎಲೆಕ್ಷನ್ ಕರೆದು, ನಮಗೆ ಅದು ಗೊತ್ತಿಲ್ಲ. 85 ಎಲೆಕ್ಷನ್ ಕರೆದು ಕೂಡಲೇ ಆಗ ನನಗೆ ಈ ಕಾನೂನು ಗೊತ್ತಿತ್ತು. ಈ 2-3 ವರ್ಷ ಬಳಕೆದಾರ ಹಕ್ಕಲ್ಲಿ ಕೆಲಸ ಮಾಡಿದ್ರಿಂದ ಶಾಸಕರ ಜವಾಬ್ದಾರಿ ಏನು, ಎಲೆಕ್ಷನ್ ಅಂದರೆ ಏನು, ಯಾಕೆ ಇದನ್ನು ನಾವು ಒಟ್ಟಿಗೆ ಕೊನೆಗೆ ಜವಾಬ್ದಾರಿ ಬರ್ತಿದ್ದು ಶಾಸಕರಿಗೆ. ಯಾವುದೇ ಬಳಕೆಯ ಹಕ್ಕುಗಳು ಬಂದಾಗ ಅಧಿಕಾರಿ ಬಂದು ಕೊನೆಗೆ ಶಾಸಕ ಅಲ್ಲಿಗೆ ಬರ್ತಿದ್ದದ್ದು, ಅವರಿಗೆ ನಾವು ಅಪೀಲ್ ಮಾಡ್ತಿದ್ದದ್ದು, ಅವರನ್ನೇ ಪುನಃ ಕೇಳ್ತಾ ಇದ್ದದ್ದು. ಆಗ ಈ ವೋಟರ್ ನನಗೆ ಯಾರನ್ನು ಕೇಳಬೇಕು, ಯಾರು ಜವಾಬ್ದಾರಿ ಅಂತ ಹೇಳೋದು ನಿಲುವು ಕೊಟ್ಟದಿಂದ ಎಲೆಕ್ಷನ್ ಡಿಕ್ಲೇರ್ ಆದಾಗ ನನಗೆ ಗೊತ್ತಿತ್ತು ಶಾಸಕರಿಗೆ ಇಷ್ಟು ಜವಾಬ್ದಾರಿ ಇದೆ ಅಥವಾ ಎಲೆಕ್ಷನ್ ಇದ್ದಾಗ ಅಂತ ಕಾನೂನು ಗೊತ್ತಿದ್ದು ನನಗೆ. ಒಂದು ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿದರೆ ಕ್ಯಾಂಡಿಡೇಟ್ ನಿಂತರೆ ಅಲ್ಲಿ ನಾವು ಕ್ಯಾಂಡಿಡೇಟ್ ಆಗಿದ್ದಾಗ ನಾವು ಕ್ಯಾಂಡಿಡೇಟ್ ಆಗಿರುವವರಿಗೆ ನಮ್ಗೆ ಪ್ರೊಟೆಕ್ಷನ್ ಸಿಗ್ತದೆ ಒಂದು, ಮತ್ತು ಎಲ್ಲರಿಗೂ ಪ್ರಚಾರ ಆಗ್ತದೆ ಅಂತ ಹೇಳೋ ಆಂದೋಲನದಿಂದ ನಾನು ಆಗ ಹೇಳಿದೆ ಬಚಾವಾಗಬೇಕಾದ್ರೆ ಇದೇ ದಾರಿ ಮತ್ತು ಪ್ರಚಾರಕ್ಕೆ 2 ವಿಚಾರ. ನನಗೆ ವಿಷಯ ಪ್ರಚಾರ ಆಗಬೇಕಿತ್ತು, 2 ಬೇಕಿತ್ತು ಅಂತ ಯೋಚನೆ ಮಾಡಿದೆ. ಆಗ ನಾನು ಏನು ಮಾಡಿದೆ, ಯೋಚನೆ ಮಾಡಿ ಹೋಗಿ ಸೀದಾ 3 ಕಡೆ ಅಂದರೆ ಈಗ ಪ್ರೊಟೆಕ್ಟ್ ಬರೋದಿಗೆ ಆಗ ರಾಜಕೀಯ ಇತ್ತು. ಬಂಗಾರಪ್ಪ ಸೊರಬದಿಂದ ಲೀಡರ್ ಆಗಿದ್ದರು, ಅವರು ಮುಖ್ಯಮಂತ್ರಿ ಆಗೋರು. ವೀರಪ್ಪ ಮೊಯ್ಲಿ ಕಾರ್ಕಳದಲ್ಲಿ ಅವರು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗೋರು. ರಾಮಕೃಷ್ಣ ಹೆಗ್ಡೆ ಬಸವನಗುಡಿ ಅವರು ಮುಖ್ಯಮಂತ್ರಿ ಆಗಿದ್ದವರು ಆಗೋರು. 3 ಸಂಭಾವ್ಯ ಮುಖ್ಯಮಂತ್ರಿಗಳಿದ್ರು. ನಾಮಿನೇಷನ್ ಹಾಕಿದೆ. ಆಗ 4 ಕಡೆ ನಾಮಿನೇಷನ್ ಹಾಕ್ಲಿಕ್ಕಿತ್ತು, ಅವಕಾಶ ಇತ್ತು. ಆಗ ಪುತ್ತೂರಲ್ಲಿ ಕೂಡ ಇಲ್ಲಿ ವಿನಯ್ ಕುಮಾರ್ ಸೊರಕೆ ನಿಂತಿದ್ರು. ಊರಿನಲ್ಲಿ ಸಾಂಕೇತಿಕವಾಗಿ ಹಾಕಿದೆ. ನಾನು ಹಾಕಿದ್ದೆ ಯಾಕೆ ಜನರಿಗೆ ಗೊತ್ತಾಗ್ಲಿಕ್ಕೆ ಒಂದು, ಮತ್ತು ಮೇನಾಗಿ ಯೋಚನೆ ಮಾಡಿದೆ ಇದರಲ್ಲಿ ಯಾರೇ ಮುಖ್ಯಮಂತ್ರಿಯಾಗಿ ಬರಲಿ ನನಗೆ ರಕ್ಷಣೆ ಬೇಕು ಅಂತ ಅವರ ಎದುರು ಹಾಕಿದೆ. ಎಲ್ಲರ ಎದುರು ಹಾಕಿದ ಮೇಲೆ ಈ ಆಂದೋಲನದಲ್ಲಿ ನಾನು ಅಲ್ಲಿಗೆ ಹೋದಾಗ ಜನಗಳಿಗೆ ಇಷ್ಟ, ಆಗ ನನಗೆ ಅಷ್ಟೆಲ್ಲ ಇದಿದ್ದ ಗೊತ್ತಿಲ್ಲ. ಜನಗಳಿಗೆ ಎಲೆಕ್ಷನ್ ಇದ್ದಾಗ ಒಂದು ಕಾನೂನು ಇತ್ತು, ಎಲೆಕ್ಷನ್ ಇದ್ದಾಗ ಯಾವುದೇ ಕ್ಯಾಂಡಿಡೇಟಿಗೆ ಅವನಿಗೇನು ತೊಂದರೆ ಆದರೆ ಅಥವಾ ಅವನ ಡೆತ್ ಆದರೆ ಅಥವಾ ವ್ಯತ್ಯಗಳಾದರೆ ಅವನ ಎಲೆಕ್ಷನ್ ರದ್ದಾಗ್ತಿತ್ತು. ಆ ಕ್ಷೇತ್ರದ ಎಲೆಕ್ಷನ್ 3 ಸಂಭಾವ್ಯ ಮುಖ್ಯಮಂತ್ರಿ ಕ್ಷೇತ್ರ ನಿಂತದ್ರಿಂದ ಜನಗಳಿಗೆ ಏನಾಯ್ತಂದರೆ ಕಾನೂನು ಏನು ಹೇಳ್ತಿದ್ದೆ, ನನಗೆ ಏನು ತೊಂದರೆ ಆದರೆ ನಾನು ಎಲೆಕ್ಷನ್ ನನ್ನ ಮೇಲೆ ಹಲ್ಲೆ ಮಾಡಿದರೆ ಅಥವಾ ಗಲಾಟೆ ಆದರೆ ಆ ಕ್ಷೇತ್ರದಲ್ಲಿ ಚುನಾವಣೆ ಆಗೋದಿಲ್ಲ. ಆಗ 3 ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಚುನಾವಣೆ ಆಗೋದಿಲ್ಲ. ಚುನಾವಣೆ ಆಗದಿದ್ರೆ ಬೇರೆ ಚುನಾವಣೆ ಆಗ್ತದೆ. ಹೌದು. ಆಗ ಪುನಃ ಒಂದು ಚುನಾವಣೆಗೆ ಇವರು ಮುಖ್ಯಮಂತ್ರಿ ಉಳಿದಿಲ್ಲ, ಬೇರೆ ಆಗ್ತಾರೆ. ಈ ಒಂದು ವಿಚಾರ ಆ ವಿಚಾರ ನನಗೆ ಗೊತ್ತಿದ್ದರೆ ಅದಾದ್ದರಿಂದ ನಾನು ಪುತ್ತೂರಿಂದ ಹೊರಟಾಗ ಸೊರಬ ಅಥವಾ ಕಾರ್ಕಳ ಅಥವಾ ಬಸವನಗುಡಿಗೆ ಹೋದಾಗ ಅಲ್ಲಿ ಈ ವಿಷಯವನ್ನು ಪ್ರಚಾರ ಮಾಡಲಿಕ್ಕೆ ಅಂತ ನಾನು ನೋಟ್ಸ್ಗಳನ್ನು ಹಂಚಿದ್ದನ್ನು ಫೋಟೋಗಳನ್ನು ತಗೊಂಡೋದಾಗ ನನ್ನ ಸುತ್ತಮುತ್ತ ಪೊಲೀಸ್ ಜೀಪ್ ಇರ್ತಿತ್ತು. ASP ನನ್ನ ರಕ್ಷಣೆ ಮಾಡ್ತಿದ್ರು. ಯಾಕೆ ಅಂದರೆ ಎಲ್ಲ ಕಡೆಯಿಂದ ನನ್ನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಆರ್ಡರ್ ಬಂದಿತ್ತು. ಆ ಹುಚ್ಚನಿಗೆ ಏನಾಗದಾಗೆ ನೋಡಿಕೊಳ್ಳಿ, ಅವನಿಗೆ ತೊಂದರೆ ನಮ್ಮ ಎಲೆಕ್ಷನ್. ಹಾಗೆ 3 ಕಡೆಯಿಂದ ಕೂಡ ಎಲ್ಲ ಪಾರ್ಟಿಯವರಿಂದ
ನನಗೆ ಪೂರ್ಣ ರಕ್ಷಣೆ ಬಂತು. ನಾನು ಯಾಕೆ ಓಟಿಂಗ್ ತೆಗೆದಂತ ಅವ್ರಿಗೆ ತಿಳ್ಕೊಂಡ್ರು. ನಾನು ಎಲ್ಲಿ ಹೋದರೆ ಪೊಲೀಸರ ಪ್ರೊಟೆಕ್ಷನ್ನಲ್ಲೇ ನಾನು ಭ್ರಷ್ಟಾಚಾರದ ವಿಷಯವನ್ನು ಮಾತಾಡ್ಲಿಕ್ಕೆ ಆಯ್ತು. ಜನರಿಗೂ ಆಯಿತು, ಪೊಲೀಸರ ರಕ್ಷಣೆ ಉಂಟು. ಅಲ್ಲೇ ಡಾಕ್ಟರ್ ಶಿವಾನಂದ್ರ ಭ್ರಷ್ಟಾಚಾರದ ಮಾತಾಡ್ತಾರೆ, ಅದು ಸಬ್ ಇನ್ಸ್ಪೆಕ್ಟರ್ ಆಗಿ, ಅದು ಅನ್ಯಾಯದ ಬಗ್ಗೆ ಮಾತಾಡ್ತಾರೆ. ಅವ್ರು ನನ್ನ ಮೇಲೆ ಕೇಸ್ ಮಾಡ್ತಾರೆ. ಇದನ್ನು ನಾನು ಜನಗಳ ಮುಂದೆ ಇಟ್ಟಾಗ ಜನಗಳಿಗೆ ಹೇಳಿದೆ, ನನಗೆ ಓಟು ಕೊಡಬೇಡಿ, ನೀವು ಓಟು ಕೊಡುವಾಗ ನಿಮ್ಮ ಮಂತ್ರಿಗಳಿಗೆ ಹಾಗೂ ಮುಖ್ಯಮಂತ್ರಿ ಕೊಡಿ, ಅರೆ ನನ್ನ ಪರವಾಗಿ ನಿಲ್ಲಿ. ಇದು ಭ್ರಷ್ಟಾಚಾರದ ವಿರುದ್ಧ ಆಂದೋಲನ ಮಾಡಿರೋದು. ನನಗೆ ತೊಂದರೆ ಆದರೆ ನಾನು ನಿಮ್ಮ ಬಳಿ ಬರ್ತೇನೆ, ನೀವು ಓಟ್ ಮತದಾರ ಆಗಿರುವಾಗ ಅವನು ಕೇಳಿ ಇಂಥ ಒಂದು ವಿಷಯ ಉಂಟು, ನಿಮಗೆ ಗೆದ್ದರೆ ನನಗೆ ರಕ್ಷಣೆ ಕೊಡಬೇಕಂತ ಕೇಳಿ ಸಾಕು. ಭ್ರಷ್ಟಾಚಾರಕ್ಕೆ ವಿರೋಧ ಮಾಡಿರೋದಕ್ಕಾಗಿ ಅದಕ್ಕೆ ಆಂದೋಲನಕ್ಕೆ ಬೆಂಬಲ ಕೊಡಬೇಕಂತ ಕೇಳಬೇಕಂತ ಹೇಳಿದ್ರೆ ಅಲ್ಲಿ ಸೇರಿದವರಿಗೆ ಏನು ಸಮಸ್ಯೆ ಇಲ್ಲ, ಚಪ್ಪಾಳೆ ತಟ್ಟರೆ ಬೆಂಬಲ. ನಾನು ಓಟು ಕೇಳ್ತಾ ಇಲ್ಲ, ನಾನು ವಿರೋಧ ಮಾಡ್ತಾ ಇಲ್ಲ. ಮತ್ತು ಭ್ರಷ್ಟಾಚಾರದ ವಿರುದ್ಧ ಸಬ್ಬಿಸ್ಬಿಟ್ರ ಬಗ್ಗೆ ಹೇಳೋದು ದೊಡ್ಡ ವಿಷಯ ಅವರಿಗೆ. ಯಾರೋ ಒಂದು ಕ್ಯಾಂಡಿಡೇಟ್ ಹೇಳ್ತಾರೆ. ಹಾಗೆ 3 ಕಡೆಯಲ್ಲಿ ತಿರುಗಾಡಿ ಬಂದಾಗ ಪ್ರಚಾರವಂತೂ ವ್ಯಾಪಕ ಆಯಿತು. ಆಮೇಲೆ ಪೊಲೀಸ್ ಕಮಿಷನ್ ನನ್ನ ಮೀಟಿಂಗ್ ಇದೆ, ಕ್ಯಾಂಡಿಡೇಟ್ ಅದಕ್ಕೆ ಕರೆದ್ರು. ಆ ಮೀಟಿಂಗಲ್ಲಿ ಕರೆದು ನಾವು ಮಾತಾಡಿದ್ವಿ. ಬರ್ದು ಹೇಳಿದ್ರು, ಏನು ತೊಂದರೆ ನಿಮಗೆ ನಾಳೆ ಈ ವಿಷಯ. ಆಗ ಪೊಲೀಸ್ ಕಮಿಷನರ್ ಅಲ್ಲೇ ಕರೆದು SP ಗೆ ಮಾತಾಡಿ ಹೇಳಿದರು, ಏನು ವಿಷಯ ಇದು, ಅವರ ಮೇಲೆ ಕೇಸ್ ಮಾಡ್ತಂತೆ ಬೆದರಿ, ಸಿ ದಟ್ ಯಾರಿಗೂ ಏನು ತೊಂದರೆ ಕೊಡಬೇಡಿ ಅಂತ. ಅಲ್ಲಿಗೆ ನಮ್ಮ ಉದ್ದೇಶ ಈಡೇರಿತು. ನಾವು 2-3 ದಿವಸಕ್ಕೆ ಪ್ರಚಾರ ಮಾಡಿ ಬಂದಿದ್ದೇವೆ, ಎಲ್ಲ ಕಡೆ ಹೇಳಿಕೊಂಡು ಬಂದಿದೆ. ಅಷ್ಟಾಗ ಪತ್ರಕರ್ತರು ನನ್ನನ್ನು ಕರೆದ್ರು. ವಿಧಾನಸೌಧದಲ್ಲಿ ಪತ್ರಕರ್ತರ ಆಗ ಮೀಟಿಂಗ್ ಇತ್ತು, ಅವರ ಒಂದು ಆಫೀಸ್ ಇತ್ತು. ಅಲ್ಲಿ ಪತ್ರಕರ್ತರಿಗೆ ಏನು ನನ್ನ ವಿಷಯ ಅಂತ ಅವರಿಗೆ ಇದು ವಿಶೇಷ ಕಂಡಿತ್ತು. ನಾನು ಇದು ಹೀಗೆ ಸರ್, ಈಗ ನಾನು ಭ್ರಷ್ಟಾಚಾರದ ಹೋರಾಟ ಮಾಡ್ತಿದ್ದೇನೆ, ಅದಕ್ಕಾಗಿ ನನ್ನ ಮೇಲೆ ಕೇಸ್ ಆಯಿತು, ಕೇಸ್ ಮಾಡ್ತಾರೆ ಅಂತ ನಾನು ಎಲೆಕ್ಷನ್ ಇಟ್ಟಿದ್ದೇನೆ, ಈಗ ಅದಕ್ಕೆ ಪ್ರೊಟೆಕ್ಷನ್ ಬೇಕು ನನಗೆ, ಇನ್ನು ಮುಂದೆ ಕೇಸ್ ನನ್ನ ಮೇಲೆ ಈಗ ಇವನು ಶುರು ಮಾಡೋದಿಲ್ಲ, ಮುಂದೆ ಗೊತ್ತಿಲ್ಲ. ಆಗ ಅವ್ರು ಹೇಳಿದ್ರು, ನೀವೇನು ಹೆದರಬೇಡಿ, ನಾವಿದ್ದೇವೆ ನಿಮ್ಮ ಮಟ್ಟಿಗೆ, ನೀವು ಇನ್ನು 5 ವರ್ಷದ ಕಾಲ ಏನೂ ಚಿಂತೆ ಬೇಡ ಇರಲಿ. 3ರಲ್ಲಿ ಯಾರೋ ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ, ಅವರು ಮುಖ್ಯಮಂತ್ರಿ ಆದ ಮೇಲೆ ನಿಮಗೆ ಅನ್ಯಾಯ ಆದರೆ, ಕೇಸ್ ಆದರೆ, ಮುಖ್ಯಮಂತ್ರಿ ಎದುರು ನಿಂತದ್ದಕ್ಕೆ ಬೇಕಾಗಿ ಮುಖ್ಯಮಂತ್ರಿ ಅಭ್ಯರ್ಥಿ ಅವರು ಅವರ ಮೇಲೆ ಸೇಡು ತೀರಿಸ್ಕೊಳ್ತಾ ಇದ್ದಾರೆ ಅಂತ ನಾವು ನ್ಯೂಸ್ ಕವರ್ ಮಾಡ್ತೇವೆ. ನೀವು 5 ವರ್ಷ ಚಿಂತನೆ ಮಾಡಬೇಡಿ ಅಂತ ಹೇಳಿ. ಹಾಗೆ ನನಗಾಯ್ತು 5 ವರ್ಷ ನಾನು ಪ್ರೊಟೆಕ್ಷನ್ ಬಂತು. ಹಾಗೆ ನನಗೆ ಅನಿಸಿತು 5 ವರ್ಷ ನನಗೆ ಪ್ರೊಟೆಕ್ಷನ್ ಬರೋದಾದರೆ ನಾನೇ ಒಂದು ಪತ್ರಿಕೆ ಮಾಡೋದರೆ ಹೇಗೆ. ಆಗ ವಾಪಸ್ ಬಂದು ಡೆಲ್ಲಿಗೆ ಹೋಗಿ ಡೆಲ್ಲಿಗೆ ಅರ್ಜಿ ಕೊಟ್ಟು ಡೆಲ್ಲಿಯಿಂದ ಸುದ್ದಿ ಬಿಡುಗಡೆ ಅಂತ ಪತ್ರಿಕೆ ಟೈಟ್ಲ್ ಅಂತಂದದ್ದು ಈ ಆಂದೋಲನದ ಮಾಹಿತಿ ಜಾಗೃತಿಯ ಆಂದೋಲನದ ಭಾಗವಾಗಿ. ಭ್ರಷ್ಟಾಚಾರ ಪತ್ರಿಕೆ ತಲ್ಲಿ ಕಾರಣದ್ದು ಈ ಕಾರಣಕ್ಕೆ. ಹಾಗಾಗಿ ನಾನು ಮತರ ಜಾಗೃತಿ ಜನಜಾಗೃತಿ ಏನು ಸಫರ್ ಆಗಿದೆಯಲ್ಲ ಅಥವಾ ಏನು ಯೋಚನೆ ಮಾಡಿದೆಯಲ್ಲ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪತ್ರಿಕೆ ಬಂತು. ಪತ್ರಿಕೆ ಬಂದ ಸ್ಟಾರ್ಟಿಂಗಲ್ಲಿ ನಾವು ಜನ ಜಾಗೃತಿ ಏನು, ಹಕ್ಕುಗಳೇನು, ಅಧಿಕಾರಿಗಳ ಹಕ್ಕುಗಳೇನು, ಶಾಸಕರ ಹಕ್ಕುಗಳೇನು ಅಂತ ಮಾತಾಡಲಿಕ್ಕೆ ಪ್ರಾರಂಭ. ಅದು ಪತ್ರಿಕೆಯ ಪ್ರಾರಂಭ. ಪತ್ರಿಕೆ ಪ್ರಾರಂಭದಿಂದ ಇದೇ ಕಾರಣಕ್ಕೆ ನಾವು ಬಂದು ನನಗೆ ಅನಿಸಿತ್ತು, ಪ್ರತಿಯೊಬ್ಬನಿಗಿದೆ ಅವನಿಗೆ ಮಾಹಿತಿ ಇಲ್ಲ, ಶೋಷಣೆ ಆಗ್ತಾ ಇರ್ತಾನೆ. ಶೋಷಣೆ ಆಗಿದ್ರೆ ಅಧಿಕಾರಿಗಳಲ್ಲಿ ಹೋದಾಗ ಕಾನೂನು ಗೊತ್ತಿಲ್ಲ, ನಾಳೆ ಬಾ ಅಂತ ಹೇಳ್ತಾರೆ, ನಾಡ್ದು ಬಾ ಅಂತ ಹೇಳ್ತಾರೆ, ರಿಸೀಟ್ ಕೊಡೋದಿಲ್ಲ, ಅದು ಶೋಷಣೆ ಗುಣ. ಹಾಗೆ ಹೇಗೂ ಬಡಕರ ಹಕ್ಕುಗಳನ್ನ ನಾವು ಅದನ್ನು ಕಲ್ತಿದ್ದೆವು. ಅದನ್ನು ಆಚರಣೆಗೆ ಪತ್ರಿಕೆಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದೆವು. ಅಧಿಕಾರ ಕಾರ್ಯಕ್ರಮನ ಹಾಕೋದು, ಪ್ರತಿ ಇಲಾಖೆಯಲ್ಲಿ ಏನು ಕೆಲಸ ಆಗಬೇಕಂತ ಹಾಕೋದು, ಅವ್ರು ಎಲ್ಲಿ ಸಿಗ್ತಾರೆ ಅಂತ ಹಾಕೋದು, ಶಾಸಕರು ಎಲ್ಲಿರ್ತಾರೆ, ತಹಸೀಲ್ದಾರ್ ಎಲ್ಲಿರ್ತಾರೆ, ಇರ್ತಾನೆ ಇಲ್ವೋ, ಅವ್ರು ಕುಣಿಸೋದಾಗಿ ಮಾಹಿತಿಯನ್ನು ಪತ್ರಿಕೆಯಲ್ಲಿ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದೆವು. ಜನ ಜಾಗೃತಿಯನ್ನು ಆಂದೋಲನ ಪ್ರಾರಂಭ ಮಾಡಿದ್ವಿ. ಆಗಿಂದ ಮತದಾರ ಜಾಗೃತಿಯನ್ನು ಇಂಡೈರೆಕ್ಟಾಗಿ, ನಾನು ಮತ್ತೆ ಡೈರೆಕ್ಟ್ ಅಂತ ಹೇಳೋ ಬದಲು ಪ್ರತಿಯೊಂದು ವಿಷಯದ ಬಗ್ಗೆ ನೇರವಾಗಿ ಮತದಾರ ಅಂತ ಬರಲಿಲ್ಲ, ಆಗ ಜನ ಜಾಗೃತಿ ಅಂತ ಮಾಡ್ತಿದ್ದು. ಅದೇ ಜಾಗೃತಿಯನ್ನು 38-40 ವರ್ಷ ಪತ್ರಿಕೆ ಮಾಡಿದಾಗ ಅದು ಬಲಾತ್ಕಾರದ ಬಂದಿಗೂ ಆಗಿರ್ಬೋದು, ಅದು ವಿರೋಧ ಮಾಡಿದೆ. ನಾವು ಬಲಾತ್ಕಾರದ ಬಂದ್ ಅಂದರೆ ಜನರ ಹಕ್ಕನ್ನು ತಡೆಯೋದು, ನಿಮ್ಮ ರಕ್ಷಣೆ ಮಾಡೋದು, ಅದರ ಹೋರಾಟ ಮಾಡಿದೆವು. ಗಂಭೀರವಾಗಿ ಹೋರಾಟ ಮಾಡಿದೆವು. ಅದನ್ನು ಹೋರಾಟ ಮಾಡಿದಾಗ ಸುಪ್ರೀಂ ಕೋರ್ಟ್ ನನಗೆ ಜಡ್ಜ್ಮೆಂಟ್ ಅದಕ್ಕೆ ಬಂತು. ಅದರಲ್ಲಿ ಯಾರೇ ಬಲಾತ್ಕಾರದ ಬಂದ್ ಮಾಡಿದರೆ ಅವನ ಮೇಲೆ ಕೇಸ್ ಮಾಡಬೇಕು, ಅವನು ಕರೆದವನಿಗೆ ಪರಿಹಾರ ಕೊಡಿಸಬೇಕು, ಆಗಬೇಕು. ಆ ಹೋರಾಟವನ್ನು ಮಾಡ್ತಾ ಮಾಡ್ತಾ ಹೋರಾಟ ಮಾಡಿದೆವು. ಅದಕ್ಕೆ ಕಡೆಗೆ ಕಾನೂನು ಬೆಂಬಲ ಬಂತು. ಅದು ಉತ್ತರ ದಕ್ಷಿಣಗಳಲ್ಲಿ ಯಶಸ್ವಿ ಆಯಿತು. ಹಾಗೆ ಸಾಮಾಜಿಕ ಜಾಲತಾಣ ದುರುಪಯೋಗಗಳು ಬಂತು. ನಮ್ಮ ಬಗ್ಗೆ ತುಂಬ ಪ್ರಚಾರಗಳು, ಯಾರ ಬಗ್ಗೆ ಇದ್ದದ್ದಕ್ಕೆ ಬರೆಯುವಂಥದ್ದು. ಆಗಲೂ ಕೂಡ ಸಾಮಾಜಿಕ ಜಾಲ ದುರುಪಯೋಗದಾಗ ನಾವು ಬರೆದೆವು ಆಂದೋಲನ, ಅವ್ರ ಬಗ್ಗೆ ಜಾಗೃತಿ ಬೇಕು, ಅದನ್ನು ಕೂಡ ಪ್ರಾರಂಭ ಮಾಡಿದೆವು. ಜಾಗೃತಿ ಆಂದೋಲನ ಆಯಿತು. ಇದು ಕೂಡ ಒಂದು ರೀತಿಯ ನಾವು ಜಾಗೃತಿ ಅಂತ ಕೇಳುವಂಥದ್ದು. ಯಾರಿಗೆ ಅನ್ಯಾಯ ಆಗ್ತದೆ, ಯಾರಿಗೆ ತೊಂದರೆ ಆಗ್ತದೆ, ಅವನ ಕಡೆ ನಿಂತು ನಾವು ಬರೀಲಿಕ್ಕೆ ಪ್ರಾರಂಭ ಮಾಡಿದೆವು. ಆಗ ಅದು ಅವನ ಜಾಗೃತಿ ಆದಾಗ ಯಾರು ಜವಾಬ್ದಾರಿ, ಅವ್ರ ಜವಾಬ್ದಾರಿ ಅಂತ ಹೇಳ್ತಾ ಇದ್ದೇವೆ ನಾವು. ಇಂಥವರೇ ಜವಾಬ್ದಾರಿ ಆಗಬೇಕು, ಶಾಸಕರ ಜವಾಬ್ದಾರಿ ಆಗಬೇಕು, ಸಂಸದ ಜವಾಬ್ದಾರಿ ಆಗಬೇಕು. ಯಾರನ್ನು ತಗೊಂಡಾಗ ಮತ ಕೊಟ್ಟವ ನಾವು ರಾಜರು, ಮತದಾರರು ನಾವೇ ರಾಜರು. ನಮಗೆ ಆಡಳಿತ ಇರುವಂಥದ್ದು, ನಮಗಾಗಿ ಜನಪ್ರತಿನಿಧಿ, ನಮಗಾಗಿ ಆಡಳಿತಕ್ಕೆ ಅಧಿಕಾರಿ, ಅವರೆಲ್ಲರೂ
ಜನಸೇವಕರು ಅಂತ ಹೇಳೋ ಆಧಾರದಲ್ಲೇ ನಡೀತಮ್ಮದ್ದು ನೇರವಾಗಿ ಶಬ್ದಗಳಲ್ಲಿ ಅಲ್ಲದ್ರು ಕೂಡ ಕಾರ್ಯಕ್ರಮದಲ್ಲಿ ಹಾಗೇ ತಗೊಳ್ತಿದ್ದೆವು. ಆಮೇಲೆ ಇವರು ನಮ್ಮದು, ಈ ಬಳಕೆದಾರಾದಾಗ ನಮ್ಮ ಊರು, ಈ ನೀರು ನಮ್ಮದು, ಈ ರಸ್ತೆ ನಮ್ಮದು, ರಸ್ತೆ ಹಾಳೋದು ಕೇಳೋ ಹಕ್ಕು ಅದು ನಮ್ಮದು, ಇಲ್ಲ ನಮ್ಗೆ ಕೇಳುವ ಹಕ್ಕಿ ಯಾಕೆ? ಹಾಗೆ ವಾಯು ನಮ್ಮದು, ಮಾಲಿನ್ಯ ಆದರೆ ವಾಯು ನಮ್ಮದು, ಇದು ನಮ್ಮ ಕೇಳುವ ಹಕ್ಕು. ಇಂಡೈರೆಕ್ಟ್ ಆಗಿ ಬಳಕೆದಾರ ವೇದಿಕೆಯಲ್ಲಿ ಇದು ನಮ್ಮ ಹಕ್ಕಿ ಹಾಕಿದ್ದು ನಮ್ಮದು, ಏನೆಲ್ಲ ನಮ್ಮದು, ಭೂಮಿ ನಮ್ಮದು, ಕಚೇರಿ ನಮ್ಮದು, ಎಲ್ಲೋ KB ನಮ್ಮದು, ವಿದ್ಯುತ್ ನಮ್ಮದು. ಈ ಬಳಕೆದಾರ ವೇದಿಕೆಯಲ್ಲಿದ್ದಾಗ ಆ ಮತದಾರ ನಮ್ಮದು ಅಂತ ಹೇಳೋ ಹಕ್ಕುಗಳು ಇತ್ತು, ಜವಾಬ್ದಾರಿ ಯಾರು ಅಂತ ಇತ್ತು. ಅದು ನೇರವಾಗಿ ಅದನ್ನು ಫ್ರೇಮ್ ವರ್ಕಲ್ಲಿ ನಾವು ಅದನ್ನು ಮುದ್ರಿಸಿರಲಿಲ್ಲ. ವಿಷಯ ಬಂದಾಗ ಹೋಗ್ತಿತ್ತು. ಈ ಪತ್ರಿಕೆಯಲ್ಲಿ ಬರ್ತಾ ಕಡೆಗೆ ಒಂದು ಎಷ್ಟೋ ವರ್ಷ ಕಳೆದ ಮೇಲೆ 30-35 ವರ್ಷಗಳ ಪತ್ರಿಕೆ ಕಳೆದಾಗ ಆಗ ನನಗೆ ಇದನ್ನೊಂದು ಮತದಾರರು ಇನ್ನೂ ನಾವು ಗುಲಾಮರಾಗೇ ಇದ್ದೇವೆ, ಮಾನಸಿಕತೆ ಬದಲಾಗಲಿಲ್ಲ. ಎಷ್ಟು ಬರೆದ್ರು ಒಂದೇ, ಅವ್ರು ಏನೂ ಬದಲಾವಣೆ ಇಲ್ಲ. ನಾವು ಯಾವ ಓಟ್ ಹಾಕ್ತೇವೆ, ನಾವು ಓಟ್ ಅವರಿಗೆ ಮಾರಿ ಬಿಡ್ತೇವೆ. ನಮ್ಮ ಮನಸ್ಸಲ್ಲಿ ನಾವು ಓಟ್ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಅಂತ ಹಾಕೋದು, ಪಕ್ಷಕ್ಕಾಗಿ ನಮ್ಮನ್ನು ನಾವು, ನನ್ನ ಬ್ಲಡ್ಡೇ BJP, ನನ್ನ ಬ್ಲಡ್ಡೇ ಕಾಂಗ್ರೆಸ್, ನನ್ನ ತಂದೆ ಕಾಂಗ್ರೆಸ್, ನನ್ನ ಮಗನೂ ಕಾಂಗ್ರೆಸ್ BJP, ಹೀಗೆ ಪಕ್ಷಗಳನ್ನು ಹೇಳಿಕೊಡೋದಕ್ಕೆ ನೋಡ್ತಿದ್ದೇವೆ. ನನಗೆ ಅನಿಸುತ್ತೆ ಇವರು ಎಷ್ಟು ವರ್ಷಕ್ಕೆ ಮಾರಿಕೊಳ್ತಾರೆ, ಆಮೇಲೆ ಏನು ಕೆಲಸ ಮಾಡೋದು ಕೇಳೋದಿಲ್ಲ. ಅದಕ್ಕಿಂತ ದೊಡ್ಡ ಗಂಭೀರವಾದ ನನಗೆ ನೋವು ಬಂದದ್ದು, ಗೆದ್ದರೆ ಅವು ಓಟ್ ಹಾಕಿ ಗೆಲ್ಲಿಸಿದೆವು, ಅವನು ಮಾಡಿದ ತಪ್ಪುಗಳನ್ನು ಇವರು ಸಮರ್ಥನೆ ಮಾಡಲಿಕ್ಕೆ ಪ್ರಾರಂಭ. ಈಗ ನನಗೆ ಅನ್ಸುತ್ತೆ ಮಾಡಿದ ತಪ್ಪು ಒಬ್ಬನಲ್ಲಿ ಓಟ್ ಹಾಕಿ ಗೆಲ್ಲಿಸ್ತೇವೆ, ಅವನು ನಮ್ಮ ಜನಪ್ರತಿನಿಧಿ ಆಗಿರ್ತಾನೆ, ಆಗಲಿ ಒಳ್ಳೆ ಕೆಲಸ ಮಾಡ್ತೇ ಗೊತ್ತಾಗ. ಆದರೆ ಜನ ಹೇಗೆ ತಗೊಳ್ತಿದ್ದಾರೆ, ಅವನು ಗೆಲ್ಲಿಸಿದ ಮೇಲೆ ಅದು ನನ್ನ ಪಕ್ಷ, ನನ್ನ ನಾಯಕ, ಅವನ ತಪ್ಪುಗಳಿಗೆ ನಾನೇ ಹೊಣೆ, ನಾನು ಜವಾಬ್ದಾರಿ ಅಂತ ಯಾವ ಪಕ್ಷದಲ್ಲಿ ಯಾರು ಗೆಲ್ಲಿಸ್ತಾರೋ ಅವರ ತಪ್ಪುಗಳಿಗೆ ಇವರು ಮಾನ್ಯತೆ ಕೊಡುವಂಥದ್ದು. ವಿರೋಧ ಪಕ್ಷದಲ್ಲಿದ್ದವರು ವಿರೋಧ ಮಾಡಿಕೊಂಡಿರೋದು, ಅವರು ಅಧಿಕಾರಿಗೆ ಬಂದಾಗ ಪುನಃ ಅದೇ ತಪ್ಪು ಮಾಡೋದು, ಅದೇ ತಪ್ಪು ಮಾಡೋದು ಪುನಃ ಆ ಪಕ್ಷದವರು ಅದಕ್ಕೆ ಬೆಂಬಲ ಕೊಡೋದು ನಡೆದಿದ್ದು ವಿಚಿತ್ರ ಆಯಿತು. ಯಾಕೆಂದ್ರೆ ನಮಗಿದು ಅನುಭವಕ್ಕೆ ಬಂತು. ನಾನು ಒಂದು ಪಕ್ಷದಲ್ಲಿ ಒಂದು ವಿಷಯವನ್ನು ಇಟ್ಟು ಹೋರಾಟ ಮಾಡ್ತಾ ಮಂಗಳೂರಲ್ಲಾಗಲಿ ತುಂಬ ಕಡೆ ನೋಡಿದೆ. ಒಂದು ಆಡಳಿತ ಇದ್ದವರು ಅವರನ್ನು ಜನ ವಿರೋಧಿಸಿದರು, ಓಟಲ್ಲಿ ಬದಲಾಯಿತು. ಓಟಾಗಿ ಬದಲಾದಾಗ ಅವನು ಸೋತಾಗಿ ಇನ್ನೊಬ್ಬರು ಅಧಿಕಾರಕ್ಕೆ ಬಂದರು. ವಿರೋಧ ಪಕ್ಷ ಬಂದ ಕೂಡಲೇ ಅವರು ಏನು ಬಗ್ಗೆ ನಾವು ವಿರೋಧ ಮಾಡಿದ್ದೇವ ಅದೇ ವಿಷಯಕ್ಕೆ ಪುನಃ ಬೆಂಬಲ ಕೊಟ್ಟರು. ಆಗ ನಮಗೆ ಯಾರನ್ನ ಮಟ್ಟಿಗೆ ಅದಕ್ಕೆ ವಿರೋಧ ಮಾಡಲಿಕ್ಕೆ ಸೇರಿದ್ರು ಅವರೆಲ್ಲ ಅದಕ್ಕೆ ಸಮರ್ಥನೆ ಮಾಡಲಿಕ್ಕೆ ಶುರು ಮಾಡಿದ್ರು. ನಮ್ಮ ಇಡೀ ಆಂದೋಲನ ವಿಫಲ ಆಯ್ತು. ಯಾಕೆಂದರೆ ಒಂದು ಕಡೆ ನಾವು ವಿರೋಧ ಮಾಡಿ ಅವನು ಸೋಲಿಸೋದು ಜನ ಸೋಲಿಸಿದ್ರು ಆಂದೋಲನದಲ್ಲಿ. ಆಗ ಅದಕ್ಕೆಲ್ಲ ಅಂತ ಓಟಿಚೆ ಕೊಟ್ಟರು. ಇವರು ಗೆದ್ದ ಮೇಲೆ ಅದನ್ನೇ ಮಾಡುವಾಗ ಆಚೆಯವರಂತೂ ಇಲ್ಲ, ಈಚೆವರು ಇಲ್ಲ. ಈ ಆಂದೋಲನ ಇದು MRPLನ ಹೋರಾಟ ತುಂಬ. ಈಗ ನೇತ್ರಾವತಿ ತಿರುವು ಯೋಜನೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇವ್ರನ್ನವರೆಲ್ಲ DV ಸದಾನಂದರು ಮಾಡಿದ್ರು ಅಂತ ಕೊಟ್ಟರು, ಅವರಿಗೆ ಮಾಡಿದ್ರು ಅಂತ ವಿರೋಧ ಮಾಡಿದರು. ನೇತ್ರ ಯೋಜನೆ ತಪ್ಪು ಅಂತ ಹೇಳಿದರು. ಎಲ್ಲ ಹೇಳಿ ಬಂದು ಪ್ರತಿಭಟನೆ ಆಯಿತು. ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಕುಡಿಯೋ ನೀರಿಗೆ ನಮಗೆ ಜೀವ ಇಲ್ಲ ಅಂತ ಜೀವ ನದಿ ಅಂತ ಹೇಳಿದ್ರು. ರಸ್ತೆಗಿಳಿದು ಹೋರಾಟ ಮಾಡಿದರು, ನೀರಿಗಿಳಿದು ಹೋರಾಟ ಮಾಡಿದರು. ಕೊನೆಗೆ ಬಂದು ಕಟ್ಟಿಗೆ ಅಲ್ಲಿವರೆಗೆ ಕರ್ಕೊಂಡು ಹೋದ್ರು ನಮ್ಮನ್ನು, ಅಲ್ಲಿಗೆ ಕುಂಡ್ಯದವರೆಗೆ, ಅಲ್ಲಿಗೆ ಪಾದಯಾತ್ರೆಯನ್ನು ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದರು. ಯಡಿಯೂರಪ್ಪ ಇಲ್ಲಿ ಬಂದು ಪುತ್ತೂರಿನ ಒಂದು ಗೌಡ ಸಮಾಜದಲ್ಲಿ ಬಂದು ಕೇಳಿದಾಗ, ಇದು ನೇತೃತ್ವ ಬಗ್ಗೆ ಕೇಳಿದಾಗ, ಇಲ್ಲ ಅದು ಬೇಕೇ ಸರಿ ಅಂತ ಹೇಳಿದ್ರು. ಯಾರೂ ಅವರೊಟ್ಟಿಗಿದ್ದವರು ವಿರೋಧ ಮಾಡಲಿಲ್ಲ. ಹಾಗೆಯೇ ಇಲ್ಲಿ ಕಾಂಗ್ರೆಸ್ನಲ್ಲಿದ್ದಾಗ ಕಾಂಗ್ರೆಸ್ ಹತ್ರ ಕೇಳಿದ್ರು, ಆ ಲೀಡರ್ ವೀರಪ್ಪ ಮೊಯ್ಲಿ ಹೋದಾಗ ಅವರು ಇದು ಸರಿ ಅಂತ ಹೇಳಿದರು, ಕಾಂಗ್ರೆಸ್ ಸರಿ ಅಂತ ಹೇಳಿದರು. ಈ ಯಾರು ಒಟ್ಟಿಗೆ ಎರಡು ಪಾರ್ಟಿ ಇದ್ದವರು ಕೂಡ, ಯಾರು ಜನರು ಕೂಡ ನೇತ್ರಾವತಿಯನ್ನು ವಿರೋಧಿಸಲು ಬಿಟ್ಟರು. ಯಾವ ಪಂಚಾಯತಿಯಲ್ಲಿ ಮತ್ತು ಏನೂ ಆಗಲಿಲ್ಲ, ಯಾವ ಊರಲ್ಲಿ ಏನಾಗಲಿಲ್ಲ. ಯಾಕಂದರೆ ಎರಡೂ ಪಕ್ಷದ ನಾಯಕರು ನೇತ್ರಾವತಿ ಯೋಜನೆ ಸರಿ ಅಂತ ಹೇಳಿದಾಗ ಈ ಜನಗಳ ನಮ್ಮ ಹಕ್ಕನ್ನೇ ಮಾಡ್ತಾರೆ. ಈಗಲೂ ಕೂಡ ನೇತ್ರ ಯೋಜನೆ ಬಗ್ಗೆ ಕೇಳೋರಿಲ್ಲ, ಯಾರಿಲ್ಲ. ಯಾಕೆಂದರೆ ಇವ್ರಿಗೆ ಕೇಳಲಿಕ್ಕೆ ಶಕ್ತಿ ಇಲ್ಲ. ಇವರು ನಾಯಕರೇ ಲೀಡರ್ಗಳು, ಪಕ್ಷವೇ ಮಾರಿಕೊಟ್ಟೆ ಅಂತ ಯೋಚನೆ ಮಾಡಿದ್ದಾರೆ, ಕೇಳೋ ಶಕ್ತಿ ಇಲ್ಲ. ಅದು ಈ ಜನಗಳಿಗೆ ಸ್ವಾತಂತ್ರ್ಯರು ಮತ್ತು ಗುಲಾಮರ ಅಂತ ದಕ್ಷಿಣ ಜಿಲ್ಲೆಯಲ್ಲಿ ಉದಾಹರಣೆ ಕೊಡಬೇಕಿದ್ರೆ ನೇತ್ರಾವತಿ ಯೋಜನೆ, ಅದರ ಹೋರಾಟ, ಅದಕ್ಕೆ ವಿರುದ್ಧ ಇಷ್ಟೊಂದು ನಡೆದ ಘಟನೆ ಭಾಳ ದೊಡ್ಡ ಸಾಕ್ಷಿ, ಉತ್ತಮ ನಿದರ್ಶನ. ಇದಾದಾಗ ನನಗಂತೂ ಗಂಭೀರ ಆಯ್ತು. ಇದು ಭಾಳ ಸೀರಿಯಸ್ ವಿಚಾರ, ಜನರಲ್ಲಿ ಜಾಗೃತಿ ಇಲ್ಲ. ಆಗ ನಾನು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದೆ, ಯಾಕೆ ಅಂತ ಯೋಚನೆ ಮಾಡಿದಾಗ ಆಗ ನನಗೆ ಕಾಣಿಸಿದ್ದು, ಹೌದು ಇವರು ಪಕ್ಷಕ್ಕಿಂತ ಮಾರಿಕೊಂಡಿದ್ದಾರೆ, ಮಾಡ್ತಾರೆ, ಅವ್ರು ಮಾಡಿದ್ದೇನೆ ಸರಿ ಅಂತ ಒಪ್ಪಿಕೊಳ್ತಾರೆ. ಅದು ಯಾಕೆ ಹೋಗ್ತಾರೆ ಅಂದರೆ ಇವರ ಮೈಂಡ್ ಸೆಟ್ನಲ್ಲಿ ನಾನು ರಾಜ ಅಂತ ಇಲ್ಲ. ಅದು ಇಂಜಿನಿಯರ್ಗಳಿಗಿಲ್ಲ, ಡಾಕ್ಟ್ರುಗಳಿಗಿಲ್ಲ, ಯಾರಿಗಿಲ್ಲ. ಪ್ರತಿಯೊಬ್ಬರು ತಿಳ್ಕೊಳ್ಳೋದು ನನ್ನ ಓಟ್ ಒಮ್ಮೆ ಹಾಕೋದು, ಮತ್ತೆ 5 ವರ್ಷ ನಾನು ಕೇಳಲಿಕ್ಕಿಲ್ಲ, ಮತ್ತೆ ಪುನಃ ಓಟ್ ಹಾಕೋದು, ಗೆಲ್ಸೋದು, ನನ್ನ ಕೆಲಸ ಇಷ್ಟೇ, ಬೇಕಾದ್ರೆ ಅವನಿಗೆ ಬೆಂಬಲ ಕೊಡುವಂಥದ್ದು, ನಾನು ಖುಷಿಯಲ್ಲಿ. ಇದಾದಾಗ ಆಗ ನಾನು ಯೋಚನೆ ಮಾಡಿದ್ದು ಇದಲ್ಲ, ಮತ್ತು ಅದರ ಜಾಗೃತಿ ಮಾಡೋಣ. ಆಗ ಚೌಕಟ್ಟನ್ನು ಯಾರು ಓದಲಿಕ್ಕೆ ಸ್ಲೋಗನ್ ಬೇಕು,
ಆಗ ನಾವು ಮತ್ತದರ ಜಾಗೃತಿ ಆಂದೋಲನ ಅಂತ ಮಾಡಿದೆವು. ಅದರಲ್ಲಿ ಅವನಿಗೆ ಬರೆದೆವು, ಈ ಊರು ನಮ್ಮದು, ಸಂಘ ನಮ್ಮದು, ಶಾಲೆ ನಮ್ಮದು, ಪಂಚಾಯತ್ ನಮ್ಮದು, ನಮ್ಮ ಆಡಳಿತ, ಈ ಸಂಪತ್ತು ನಮ್ಮದು, ಯಾವುದೇ ಪಕ್ಷದ ಸ್ವಾತಂತ್ರ್ಯವಲ್ಲ ಅಂತ ಒಂದು ಕ್ಯಾಪ್ಷನ್ ಬರೆದು ಫಲಕ್ಕೆ ಎಲ್ಲ ಕಡೆ ಅಂಟಿಸಿದೆ, ಅದು ನೆನಪಿದೆ. ಆ ಕಡೆ ಬರೆದೆವು, ನಾವು ರಾಜರು, ಜನಪತಿ ಸೇವಕರು, ಅವರು ನಾವು ಅಧಿಕಾರಿಗಳು ಸೇವಕರು, ನಮ್ಮ ಸೇವೆಗಾಗಿರುವವರು ನಾವು ಅಂತ ಇನ್ನೊಂದು ಸ್ಲೋಗನ್ ಮಾಡಿ, ಅಡಿಯಲ್ಲಿ ಭ್ರಷ್ಟಾಚಾರವೇ ದೊಡ್ಡ ದೇಶದ್ರೋಹ, ಭ್ರಷ್ಟಾಚಾರ ಲಂಚ ಭ್ರಷ್ಟಾಚಾರ ದೊಡ್ಡ ದೇಶದ್ರೋಹ, ಅದರ ನಿರ್ಮೂಲನೆ ದೊಡ್ಡ ಜನಸೇವೆ ಅಂತ ಸ್ಲೋಗನ್ ಹಾಕಿ ಲಂಚ ಭ್ರಷ್ಟಾಚಾರ ಮುಕ್ತ ತಾಲೂಕು ಊರು ನಮ್ಮದಾಗಲಿ ಅಂತ ಹಾಕಿದೆ. ಯಾಕೆಂದರೆ ಕೊನೆಗೆ ಭ್ರಷ್ಟಾಚಾರದ ಮೂಲಕ ಹೆಚ್ಚು ಅನ್ಯಾಯ ಆಗ್ತಾ ಇರೋದು. ಈ ಭ್ರಷ್ಟಾಚಾರದ ಫಸ್ಟಿಗೆ ಹೋರಾಟ ಮಾಡಿದ್ದು, ಕೊನೆಗೆ ಭ್ರಷ್ಟಾಚಾರದ ವಿಷಯ ಇದ್ದರೆ ಇಲ್ಲದಿದ್ದರೆ ಎಲ್ಲವೂ ಸೀಮಿತವಾಗಿ ಸರಿಯಾಗಿ ಬರ್ತದೆ. ಭ್ರಷ್ಟಾಚಾರದಿಂದ ರಸ್ತೆ ಹಾಳಾಗೋದು, ಭ್ರಷ್ಟಾಚಾರದಿಂದ KB ಸರಿ ಮಾಡದಿರೋದು, ಭ್ರಷ್ಟಾಚಾರದಿಂದ ಡಾಕ್ಟರ್ಗಳು ಅನ್ಯಾಯ ಮಾಡುವ ಇದ್ದರೆ ಯಾವುದಿದ್ರು ಭ್ರಷ್ಟಾಚಾರವೇ ಮೂಲ ಕಾರಣದಿಂದ ಈ ಭ್ರಷ್ಟಾಚಾರ ಇದ್ದಾಗೆ ಯಾವುದೂ ನಡೆದಿಲ್ಲ ಅಂಥೇಳಿ ಭ್ರಷ್ಟಾಚಾರವನ್ನು ಮೂಲವಾಗಿ ತಗೊಂಡು ಹೋರಾಟವನ್ನು ಮಾಡಿದೆ. ಅದನ್ನು ಆಂದೋಲನವಾಗಿ ತಗೊಂಡಿದೆ. ಇದು ಇಷ್ಟು ಭ್ರಷ್ಟಾಚಾರದ ವಿರುದ್ಧ ಆಂದೋಲನ ನೀವು ಪ್ರಾರಂಭದಲ್ಲಿ ಹೇಳಿದಾಗ ಮತದಾರರ ಜಾಗೃತಿ ಕಾರಣ. ಇದಿಷ್ಟು. ಅದು ಈಗ ಮತದಾರರನ್ನ ಜಾಗೃತಿ, ಈ ಹಿಂದೆ ಸಮಾಜವನ್ನು ಜಾಗೃತಿ ಮಾಡಿದ್ರು, ಜನರನ್ನ ಅಂದರೆ ಸಮಯಕ್ಕೆ ಅನುಗುಣವಾಗಿ ಯಾವ ವಿಚಾರಗಳ ಬಗ್ಗೆ ಮಾತನಾಡಬೇಕು ಆ ಬಗ್ಗೆ ಜಾಗೃತಿ ಮೂಡಿಸಿ ಆಯಿತು. ಇನ್ನು ನೇರವಾಗಿ ಮತದಾರರ ಒಂದು ನೈಜವಾದ ಹಕ್ಕುಗಳು ಅಥವಾ ಅವರ ನೈಜವಾದ ಒಂದು ಸ್ಥಾನಮಾನಗಳನ್ನು ತಿಳಿಸುವಂಥ ಪ್ರಯತ್ನ ಈ ಮೂಲಕ ಆಗ್ತಾ ಇದೆ. ಸರಿ, ಇಲ್ಲಿ ಏನಾಗಿದೆ ಅಂದರೆ ಒಂದು ವಿಚಾರ ಅಂತ ಅರ್ಥ ಮಾಡಿಕೊಂಡೆ, ಸಮಾಜಕ್ಕೆ ಸಮೂಹಕ್ಕೆ ಬರೆದಾಗ ಅದು ಸಮೂಹದಲ್ಲಿ ಯಾರು ಯಾರಿಗೆ ಅಂತ ಅಪ್ಲೈ ಮಾಡಿಕೊಡೋದಿಲ್ಲ. ಹೌದು, ಅದು ಎಲ್ಲರಿಗೆ ಅಂತ ಆಗ್ತದೆ. ನಾವು ಜನಗಳು ಸ್ವಾರ್ಥಿಗಳು, ಸ್ವಾರ್ಥ ಬೇಕು. ಮತ್ತು ನಮಗೆ ಆಗ ನಾನು ಯೋಚನೆ ಮಾಡಿದೆ, ಸಮಾಜಕ್ಕೆ ಹೇಳಿ ಹೇಳಿ ನಮಗೆ ಸಾಕಾಗಿದೆ. ನನಗೆ ಬಲಾತ್ಕಾರದ ಬಂದ ಬಗ್ಗೆ ಸಮಾಜಕ್ಕೆ ಹೇಳಿದಾಗ ಯಾರು ಕೇಳಲಿಲ್ಲ. ರಿಕ್ಷಾ ಡ್ರೈವರ್ ಹತ್ರ ನಿಮಗೇನು ತೊಂದರೆ ಆಗ್ತದಾಗ ಅವನು ರಿಕ್ಷಾ ಡ್ರೈವರ್ ನಮಗೆ ತೊಂದರೆ ಆಗ್ತದೆ, ನನಗೆ ಅನ್ಯ ಆಗ್ತದೆ, ಅದು ಬೆಳಕಿಗೆ ಬಂದು. ಒಬ್ಬ ಗೂಡಂಗಡಿ ಹತ್ರ ಕೇಳಿದಾಗ ನನಗೆ ಇವತ್ತು ವ್ಯಾಪಾರ ಇಲ್ಲ, ನನಗೆ ತೊಂದರೆ ಆಯಿತು. ಹೂವಿನ ಅಂತ ಕೇಳಿದಾಗ ನಾನು ಹೂ ಆಳಾಯಿತು. ವ್ಯಕ್ತಿಗಳು ಅವರಿಗೆ ಅನ್ಯಾಯವನ್ನು ಕೊಟ್ಟಾಗ ಅದು ಹಾಗಾಗಿ ಬಲಾತ್ಕಾರದ ಬಂದ ವಿಷಯ ಬಂದಾಗ ಎಲ್ಲವನ್ನು ಮಾಡಿದ ಹಾಗೆ ನಾನು ಅನಿಸಿಕೊಂಡೆ, ಮತದಾರ ಜಾಗೃತಿ ಬಂದಾಗ ವೈಯಕ್ತಿಕವಾಗಿ ಬಂದಾಗ ಜನ ತಗೊಳ್ತಾರೆ. ಹಾಗೆ ನಾನು ಮತದಾರ ಜಾಗೃತಿ ಕೊಟ್ಟಾಗ ನನ್ನ ರೂಪವನ್ನು ಹೋರಾಟವನ್ನು ಬದಲಿಸಿದೆ. ಈ ಹೋರಾಟ ಬದಲಿಸಲಿಕ್ಕೆ ನಾನು ಅಮೇಥಿಯಲ್ಲಿ ಮತ್ತು ಜನಗಳಿಗೆ ತಗೊಂಡೋಗ್ಲಿಕ್ಕೆ ಅಮೇಥಿಯಲ್ಲಿ ಮತ್ತು ವಾರಣಾಸಿಯಲ್ಲಿ ನಿತ್ಯ. ಯಾಕೆಂದರೆ ಈ ವಿಷಯಕ್ಕೆ ಒಂದು ಮಾನ್ಯತೆ ಸಿಕ್ಕಿದರೆ ಅಲ್ಲಿ ನಾನು ಮೋದಿಯವರ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದರೆ, ರಾಹುಲ್ ಗಾಂಧಿ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದರೆ ಆಗ ಇಡೀ ದೇಶಕ್ಕೆ ಹರಡ್ತದೆ ಆ ನಾಯಕರು ತಗೊಂಡೆ ಅಂತೇಳಿ ಒಂದು ಒಳ್ಳೆ ಉದ್ದೇಶ ಇಟ್ಟು ಒಂದು ಪ್ರಯತ್ನ ಮಾಡಿದಾಗ ನಾನು ಎಲ್ಲಿ ಪ್ರಯತ್ನ ಸಕ್ಸಸ್ ಆಗಿದೆ ನನಗೆ ಗೊತ್ತಿಲ್ಲ, ಆದರೆ ಅಲ್ಲಿ ಪ್ರಯತ್ನ ಮಾಡಿದ್ದೇನೆ ಅಂತ ವಿಶ್ವಾಸ ನನಗಿದೆ, ಸಮಾಧಾನ ಇದೆ. ಅಲ್ಲಿಂದ ಬಂದಾಗ ಜನಗಳಿಗೆ ಏನಾಯ್ತು, ಇವರು ರಾಹುಲ್ ಗಾಂಧಿ ಕ್ಷೇತ್ರಕ್ಕೆ ಹೋಗಿ ಕಾಂಗ್ರೆಸ್ ಲೀಡರ್ನ ಕ್ಷೇತ್ರದಲ್ಲಿ ಮಾಡ್ತಾರೆ, BJP ದೊಡ್ಡ ಅಧಿನಾಯಕ ಮೋದಿಯಲ್ಲಿ ಮಾತಾಡ್ತಾರೆ, ಇನ್ನು ನಮ್ಮನ್ನಲ್ಲಿ ಕೇಳ್ತಾರ ಅಂತ ಹೇಳೋ ಒಂದು ನನ್ನ ಮೇಲೆ ಒಂದು ವಿಶೇಷವಾದ ಅದು ಗೌರವ ಅಥವಾ ಟೀಕೆ ಎರಡಲ್ಲಿ, ಅಂದರೆ ನಾನು ಈ ಒಂದು ಮಾಡೋ ವ್ಯಕ್ತಿ ಅಂತ ಬಂದರು. ಹಾಗೆ ಈ ಮತದಾರ ಜಾಗೃತಿಯನ್ನು ಪ್ರಾರಂಭ ಮಾಡಿದೆ. ಅಂದರೆ ನಾನು ಮೋದಿಯವ್ರಿಗೆ ಹೇಳಲಿಕ್ಕೆ ರೆಡಿ, ರಾಹುಲ್ ಗಾಂಧಿಗೆ ಹೇಳಲಿಕ್ಕೆ ರೆಡಿ, ನಿಮಗೆ ಹೇಳಲಿಕ್ಕೆ ಅಂತ ಇದು ಪಕ್ಷದವೇ ಇದು ಇಶ್ಯೂ ಆದ್ದರಿಂದ, ಜನಪತಿಗಳ ಇಶ್ಯೂ ಆದ್ದರಿಂದ ನಾಯಕರ ಬಗ್ಗೆ ನಾನು ಕಂಟೆಸ್ಟ್ ಮಾಡಿ ಹೇಳಲಿಕ್ಕೆ ರೆಡಿ ಅಂತ ಬಂದಾಗ ಆ ನಂತರ ಇದು ಧ್ವನಿ ಗಟ್ಟಿ ಆಯಿತು ಅಲ್ಲಿ ಅಂತ. ಅದನ್ನು ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ, ಪುನಃ ರಾಜ್ಯ ಮಟ್ಟದಲ್ಲಿ ಕೂಡ ಇದೇ ಚುನಾವಣೆ ಸಂದರ್ಭದಲ್ಲಿ ಇದೇ ಆಂದೋಲನ ಮುಂದಿಟ್ಟು ಮತದಾರ ಜಾಗೃತಿಯನ್ನು ಇಟ್ಟುಕೊಂಡು ಮಾತಾಡಿದೆ. ಮತದಾರ ಹಕ್ಕುಗಳು ಅವರೇ ರಾಜ್ಯ ಅಲ್ಲಿ ಕೂಡ ಮಾತಾಡಿ ಪ್ರಚಾರ ಮಾಡಿದೆ. ನನಗೆ ಓಟಲ್ಲ, ಮೊದಲು ಫಸ್ಟಿಗೆ ನಾನು 85ರಲ್ಲಿ ಹೇಗೆ ಓಟಿಗೆ ನಿಂತಾಗ ನನಗೆ ಓಟಲ್ಲ, ಜನಗಳ ಪ್ರಚಾರಕ್ಕಾಗಿ ಜಾಗೃತಿಯಾಗಿ ಮತದಾನ ಅದನ್ನು ಅದೇ ದೃಷ್ಟಿಕೋನದಿಂದ ಮುಂದುವರಿಸಿದೆ. ಅದಕ್ಕೆ ಎಷ್ಟು ಜನ ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳೋದಲ್ಲ, ಆದರೆ ಎಲ್ಲೆಲ್ಲೋ ಒಂದು ಸಣ್ಣ ಅವೇರ್ನೆಸ್ ಆಗಿದೆ. ಆದರೆ ಅದು ಪುತ್ತೂರಿನಲ್ಲಿ ಮಾತ್ರ ಅದು ಒಳ್ಳೆ ರೀತಿಯಲ್ಲಿ ಅವೇರ್ನೆಸ್ ಆಗಿದೆ. ಮತದಾರ ಜಾಗೃತಿ ಬಗ್ಗೆ ಪುತ್ತೂರಿನಲ್ಲಿ ಏನು ಅವೇರ್ನೆಸ್ ಆಗಿದೆ ಅಂತ ಹೇಳೋದ್ರಿಂದ ಇವತ್ತಿನ ಸಮಾಪ್ತಿ ಕಾರ್ಯಕ್ರಮ ಮುಗಿಸ್ತೇನೆ. ಪುತ್ತೂರಿನಲ್ಲಿ ಏನಾಯಿತು, ಪುತ್ತೂರಲ್ಲಿ ನಾನು ಈ ಆಂದೋಲನದಲ್ಲಿ ಲಂಚ ಭ್ರಷ್ಟಾಚಾರ ಬಹಿಷ್ಕಾರ ಉತ್ತಮ ಸೇವೆಗೆ ಪುರಸ್ಕಾರ ಅಂತ ಆಂದೋಲನ ಮಾಡಿ ಲಂಚವಾಗಿ ತಗೊಂಡ ಹಣವನ್ನು ಜನಪ್ರತಿನಿಧಿಗಳು ಗೆದ್ದವರು ವಾಪಸ್ ತೆಗೆಸಿಕೊಡ್ಬೇಕು. ಅವರು ಅಧಿಕಾರ ಇರ್ತದೆ, ಜನಪ್ರತಿನಿಧಿಯಾದವನಿಗೆ, ಶಾಸಕರಾದವರಿಗೆ, ಸಂಸದರಾದವರಿಗೆ ಅಧಿಕಾರಗಳ ಮೇಲೆ ನಿಯಂತ್ರಣ ಇರ್ತದೆ. ಅವರೇ ಅಪಾಯಿಂಟ್ಮೆಂಟ್ ಮಾಡೋದವ್ರೆ, ವರ್ಗಾವಣೆ ಮಾಡಿದವ್ರೆ, ಕೆಲಸ ಮಾಡಿಸಿದವ್ರೆ. ಅವರು ಭ್ರಷ್ಟಾಚಾರ ಮಾಡಿದರೆ ಹೊಣೆಗಾರರು ಜನಪ್ರತಿನಿಧಿ, ನಾವು ರಾಜರು, ನಮಗೆ ಜನಪ್ರತಿನಿಧಿ ಜವಾಬ್ದಾರಿ. ನಾವು ಜನಪ್ರತಿನಿಧಿಗೆ ಹೇಳಿದರೆ ಅವರ ಮೇಲೆ ಕ್ರಮ ತಗೊಳ್ಬೇಕು. ಅವರ ಕೆಲಸಗಾರರು, ನಾವು ಕೆಲಸಗಾರ ಹತ್ರ ಕೇಳಲಿಕ್ಕಿಲ್ಲ. ರಾಜರು ಕೇಳುವುದು ಮ್ಯಾನೇಜರ್ ಹತ್ರ, ಮ್ಯಾನೇಜರ್ ಮಾಡುವವರು ಶಾಸಕರು, ಸಂಸದರು, ಅವ್ರು ಜನಪ್ರತಿನಿಧಿ, ಅವರ ಹತ್ರ ಕೇಳುವುದು ಅಂತ ಜನಗಳಿಗೆ ಎಚ್ಚರ ಕೊಟ್ಟಾಗ
ಅದನ್ನು ನಾವು ಪ್ರಚಾರ ಮಾಡ್ತಿದ್ದಾಗ ಅದು ಈ ಪ್ರಚಾರಕ್ಕೆ ಒಂದು ವ್ಯಾಪ್ತಿ ಆಯಿತು. ಲಂಚ ಭ್ರಷ್ಟಾಚಾರ ಜನಗಳು ಹೌದು ಅಂತ ಪ್ರಾರಂಭ ಮಾಡಿದರು. ಲಂಚ ಭ್ರಷ್ಟಾಚಾರ ಜೋರಿದೆ ಅಂತ ಗೊತ್ತಾಯ್ತು. ಆಗ ಅಶೋಕರೇ BJPಯಿಂದ ಸೀಟ್ ಪ್ರಯತ್ನ ಮಾಡ್ತಿದ್ರು, ಅಲ್ಲಿ ಸೀಟ್ ಸಿಗೋದಿಲ್ಲ ಅಂತಾಯಿತು. ಕಾಂಗ್ರೆಸ್ಸಿಗೆ ಪ್ರಯತ್ನ ಮಾಡಿದರು. ಆಗೇನಾಯಿತು, ಈ ವಿಚಾರವಾಗಿ ನಾವು ಆಂದೋಲನ ಮಾಡಿದಾಗ ಅವರ ಸಭೆಯಲ್ಲಿ, ಅವರ ವಸ್ತ್ರ ವಿತರಣಾ ಸಭೆಯಲ್ಲಿ ಮೊದಲಾಗಿ ತುಂಬ ಜನ ಸೇರಿದ 10,000ಕ್ಕಿಂತ ಹೆಚ್ಚು ಜನ ಸೇರಿದಲ್ಲಿ ಈ ವಿಚಾರ ತಗೊಂಡು ನಾನು ಅದು ಗೆದ್ದು ಬಂದರೆ ಲಂಚ ಭ್ರಷ್ಟಾಚಾರವನ್ನು ನಿಲ್ಲಿಸ್ತೇನೆ, ಲಂಚವಾಗಿ ತಗೊಂಡ ಹಣವನ್ನು ಜನರಿಗೆ ಹಿಂತಿರುಗಿಸಿಕೊಡುತ್ತೇನೆ, ನಮ್ಮ ಫಲಕದಲ್ಲಿರೋ ಘೋಷಣೆಗೆ ಬೆಂಬಲವನ್ನು ಕೊಟ್ಟು ನಾವು ಅದನ್ನು ಪತ್ರಿಕೆಯಲ್ಲಿ ವ್ಯಾಪಕವಾಗಿ ಬರೆದೆವು, ನಮ್ಮ ಚಾನಲಲ್ಲಿ ಪ್ರಚಾರ ಮಾಡಿದೆವು, ಹೋದಲ್ಲೆಲ್ಲ ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದೆವು. ಇದರಲ್ಲಿ ಎಷ್ಟು ಪ್ರಯೋಜನ ಆಯಿತು ಗೊತ್ತಿಲ್ಲ, ಅದು ಖಂಡಿತವಾಗಿ ಪ್ರಯೋಜನ ಆಗಿರ್ತದೆ. ತುಂಬ ಭ್ರಷ್ಟಾಚಾರ ಸೊರಗಿದವ ಪಾರ್ಟಿ ನೋಡೋದಿಲ್ಲ, ಅವ ಜಾತಿ ನೋಡೋದಿಲ್ಲ, ಅವನು ತನ್ನನ್ನು ಮಾರಿಕೊಂಡ್ರು ಕೂಡ ಅವನಿಗೆ ಒಬ್ಬ ರಕ್ಷಣೆ ಕೊಡ್ತಾನೆ, ಅವನು ಕೊಡ್ತಾನೆ ಅಂತ ಭಾವನೆಯಿಂದ ಬದಲಾಗಿರ್ತಾನೆ. ಅಶೋಕರಿಗೆ ಗೆಲ್ಲುವ ಪ್ರಮಾಣದ ಓಟು ಖಂಡಿತವಾಗಿ ಬಂದಿದೆ ಅಂತ ನಾನು ನಂಬಿರ್ತೇನೆ. ಅದು ಅಶೋಕರಿಗೂ ನಂಬಿಕೆ. ಯಾಕೆಂದರೆ ಗೆದ್ದ ಮೇಲೆ ಬೇರೆ ರಾಜ್ಯಕ್ಕೆ ಹೇಳಿದಾಗೆ ಗೆದ್ದವರು ಹೇಳಿದ ಆಶ್ವಾಸನೆಗಳನ್ನು ಬಿಟ್ಟಾಗೆ ಅವ್ರ ಮುಂದೆ ಅದನ್ನು ಎಲ್ಲರೂ ಕಡೆಗಣಿಸ್ತಾರೆ, ಯಾರು ಪೂರೈಸೋರು ಭಾರಿ ಕಡೆ ಮರೀತಾರೆ. ಆದರೆ ಭ್ರಷ್ಟಾಚಾರದ ವಿಷಯ ಅಂತೂ ಯಾರೂ ಎತ್ತಿಕೊಳ್ತಿರಲಿಲ್ಲ. ಯಾವ ಗೆದ್ದ ನಾಯಕ ಕೂಡ ಭ್ರಷ್ಟಾಚಾರ ಜೀವನ, ಭ್ರಷ್ಟಾಚಾರದಲ್ಲಿ ಅವನಿಗೆ ಕಪ್ಪ, ತಾಯಿಸೋರು ಅವನಿಗೆ ಕಪ್ಪ ಕೊಡೋದು, ಟ್ರಾನ್ಸ್ಫರ್ಗೆ ದುಡ್ಡು, ಕಲೆಕ್ಷನ್ಗೆ ಹಣ, ಸಬ್ ರಿಜಿಸ್ಟರ್ ದುಡ್ಡು ಕೊಡೋದು. ನಮ್ಗೆ ಗೊತ್ತಿದೆ, ಶಾಸಕರು ಮತ್ತು ಜನಪ್ರತಿನಿಧಿ ಅಥವಾ ಮಂತ್ರಿಗಳಿಗೆ ಕಪ್ಪ ಕಲೆಕ್ಟ್ ಮಾಡಿಕೊಳ್ಳೋರೇ ಅಧಿಕಾರಿಗಳು. ಅಧಿಕಾರಿಗಳು ಯಾರ ಕೈಲಿ ತಗೊಳ್ಬೇಕು? ಜನರ ಹತ್ರ. ಟ್ರಾನ್ಸ್ಫರ್ಗೆ ದುಡ್ಡು ಯಾಕೆ ಕೊಡೋದವರು? ಇದಕ್ಕೆ ಉದ್ಯೋಗಕ್ಕೆ ನೇಮಕಾತಿಗೆ ದುಡ್ಡು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಕೊಟ್ಟು ಬರೋದು ಯಾಕೆ? ವಸೂಲಾತಿಗೆ. ವಸೂಲು ಯಾರಿಂದ ಮಾಡಬೇಕು? ಜನರಿಂದ. ವಸೂಲೆ ರಸ್ತೆಗಳಿಂದ, ಕಾಮಗಾರಿಗಳಿಂದ, ಭ್ರಷ್ಟಾಚಾರದಿಂದ, ರೇಂಜರ್ ಆದರೆ ಮರಗಡ್ದು ಮರ ಕಳ್ಳ ಸಾಗಾಟದಿಂದ ಮಾಡುವವರಿಗೆ ದುಡ್ಡು. ಆಗ ಈ ಅಧಿಕಾರಿಗಳು ಲಂಚ ಭ್ರಷ್ಟಾಚಾರ ಮಾಡಿದರೆ ಅವರು ಕೊಡೋದು ಶಾಸಕರಿಗೆ, ಮಂತ್ರಿಗಳಿಗೆ ಮತ್ತು ಮೇಲಧಿಕಾರಿಗಳಿಗೆ. ಹಾಗೆ ಇಲ್ಲಿ ನಮ್ಮ ಎಂಥ ಭ್ರಷ್ಟಾಚಾರ ಹೋರಾಟ ಮಾಡಿದ್ರು ಕೂಡ ಅದು ಎಲ್ಲಿಯೂ ಕೂಡ ಮುಟ್ತಾ ಇರಲಿಲ್ಲ. ಯಾಕೆಂದರೆ ರಕ್ಷಣೆ ಕೊಡೋರು ಅವರೇ, ಮೇಲಧಿಕಾರಿ ರಕ್ಷಣೆ ಕೊಡೋರು, ಮಂತ್ರಿಗಳು ರಕ್ಷಣೆ ಕೊಡೋರು. ಹಾಗೆ ಹೋರಾಟ ಎಲ್ಲಿ ಕೂಡ ನಿಲ್ತಾ ಇರಲ್ಲ ಅಂತ ಹೇಳೋ ಅಂದ ಕಾರಣಕ್ಕಾಗಿ ನಾವು ಚುನಾವಣಾ ಸಂದರ್ಭದಲ್ಲಿ ಲಂಚ ಭ್ರಷ್ಟಾಚಾರಕ್ಕೆ ಮೂಲ ಕಾರಣವೇ ಶಾಸಕರು ಅದಕ್ಕೆ ಪರಿಹಾರ ಕೊಡಬೇಕು, ಅವರ ಜವಾಬ್ದಾರಿ, ಅವರ ಹೊಣೆಗಾರ ಅಂತ ತಗೊಂಡಾಗ ಅದು ಅಶೋಕರೇ ಅದನ್ನು ತಗೊಂಡ ಮೇಲೆ ಇವತ್ತಿ ಕೂಡ ವಿಚಾರಿಸ್ತಾ ಇದ್ದೇನೋ, ಎಲ್ಲಿ ಹೋದರೂ ಕೂಡ ಲಂಚ ಭ್ರಷ್ಟಾಚಾರಕ್ಕೆ ವಿರೋಧ ಇದ್ದೇನೆ, ಕೊಡ್ತಾ ಇಲ್ಲ. 3-4 ಜನರು ಲಂಚವಾಗಿ ತಗೊಂಡ ಹಣವನ್ನು ಅಶೋಕರಿಗೆ ಗೊತ್ತಾದಾಗ ಕರೆಸಿ ವಾಪಸ್ ಇಸಿಕೊಟ್ಟದ್ದು ನ್ಯೂಸಲ್ಲಿ ಬಂತು. ಈಗ ತುಂಬ ಜನ ಯಾಕೆ ಲಂಚ ತಗೊಳ್ತಾ ಇಲ್ಲ ಅಂದರೆ ಅವರು ಕಂಪ್ಲೇಂಟ್ ಅಶೋಕರಿಗೆ ಮಾಡಿದರೆ ಅದು ಸುದ್ದಿಗೆ ಬರ್ತದೆ, ಸುದ್ದಿಯಲ್ಲಿ ನ್ಯೂಸ್ ಬರ್ತದೆ. ಈಗ ಆ ಒಂದು ಚರವು ಇದೆ, ಇದು ಎರಡಿದೆ, ಭಯವಿದೆ. ಆ ಎರಡು ಭಯ ಮತ್ತು ಪ್ರಚಾರ ಎರಡೂ ಇರೋದ್ರಿಂದ ತುಂಬ ಜನ ಲಂಚ ಭ್ರಷ್ಟಾಚಾರ ಕಡಿಮೆ ಆಗಿದೆ, ಅಶೋಕರಿಗೆ ಆಕ್ಷನ್ ತಗೊಳ್ತಾ ಇದ್ದಾರೆ. ಮತ್ತು ಅದರ ಒಟ್ಟಿಗೆ ನಾವು ನಡುವೆ ಒಂದು ಹೇಳಲಿಕ್ಕೆ ಮರ್ತೋಯ್ತು, 1-2 ವರ್ಷಕ್ಕೆ ಮೊದಲು ಅತಿ ದೊಡ್ಡ ಉತ್ತಮ ಅಧಿಕಾರಿ, ಲಂಚ ಭ್ರಷ್ಟಾಚಾರ ಇಲ್ಲದ ಉತ್ತಮ ಸೇವಾಧಿಕಾರಿ ಅಂತ ಪ್ರತಿ ಇಲಾಖೆಯಲ್ಲಿ ಗುರುತಿಸಿದ್ದೆವು. ಅಟ್ಲೀಸ್ಟ್ ಒಂದು ಮನಸ್ಸಲ್ಲಿ ಅಧಿಕಾರಿ ತಾನಾಗಿ ಪರಿವರ್ತನೆಗೊಂಡು ಸಮಾಜದ ಗೌರವ ತಗೊಳ್ಳೋದಕ್ಕಾಗಿ ಆಯ್ಕೆ ಮಾಡಿದ್ದು ಜನರು ತಮ್ಮವ್ರನ್ನ PD1 VA ಅಧಿಕಾರಿಗಳನ್ನು ಅತಿ ಒಳ್ಳೆಯ ಸೇವೆಗಳ ಲಂಚ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಅದನ್ನು ತಗೊಂಡು ಅದು ತಗೊಂಡದ್ದು ಪ್ರಚಾರ ಆಯಿತು. ಅದು ಒಂದು ಕಡೆ ಜನಗಳಿಗೆ ಉತ್ತೇಜನ ಬರಲಿಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ಈಗ ನನ್ನ ಆಂದೋಲನದ ಪ್ರಥಮ ಹಂತ ಯಶಸ್ವಿಯಾಗಿದೆ. ಯಾಕೆಂದರೆ ಈ ತಾಲೂಕಿನಲ್ಲಂತೂ ಒಬ್ಬ ಶಾಸಕರು ಅದರ ಬಗ್ಗೆ ವಿರೋಧ ಮಾಡ್ತಾ ಇದ್ದಾರೆ, ಅದಕ್ಕೆ ಜನ ಬೆಂಬಲ ಕೊಡಲೇಬೇಕು, ಅವರಿಗೆ ಜನರು ಎಲ್ಲ ಸಮರ್ಥನೆ ಕೊಡಬೇಕು, ರಾಜಕೀಯವನ್ನು ಬಿಟ್ಟು ಜನ ಭ್ರಷ್ಟಾಚಾರದ ಹೋರಾಟ ಮಾಡಬೇಕಂತ ಬಯಸಿದ್ದೇವೆ. ಇನ್ನು ಮುಂದೆ ಬಂದಾಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಅದನ್ನು ವಿಸ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಪ್ರಥಮ ಆಂದೋಲನದ ಪ್ರಥಮ ಹೆಜ್ಜೆ ಮತರ ಜಾಗೃತಿಯಲ್ಲಿ ಜನರು ಈ ಭ್ರಷ್ಟಾಚಾರಕ್ಕೆ ಕಾರಣ ಅಧಿಕಾರಿಗಳು, ಅವರು ನಮ್ಮ ಸೇವಕರು. ಆಗ ತಹಸೀಲ್ದಾರದಲ್ಲ, ರೆವಿನ್ಯೂ ತಹಸೀಲ್ದಾರದಲ್ಲ, ವಿದ್ಯುತ್ KBದಲ್ಲ, ಪೊಲೀಸ್ ಠಾಣೆ ಪೊಲೀಸರದಲ್ಲ, ಅದು ನಮ್ಮದು ಅಂತ ಜನ ಯಾವ ತಿಳ್ಕೊಳ್ತಾರ, ಆಗ ನಾವು ರಾಜ್ಯರಂತ ವಿಚಾರಣೆ ಮಾಡ್ತೇವೆ. ನಾವು ರಾಜ್ಯ ಅಂತ ವಿಚಾರಣೆ ಮಾಡಿದಾಗ ಅನ್ಯಾಯ ಅಂತ ತಿಳ್ಕೊಳ್ತೇವೆ, ಅದಕ್ಕೆ ಕಂಪ್ಲೇಂಟ್ ಮಾಡ್ತೇವೆ, ಪ್ರತಿಭಟನೆ ಮಾಡ್ತೇವೆ, ತಿಳಿಸ್ತೇವೆ. ಶಾಸಕರು ನಮ್ಮ ಪ್ರತಿನಿಧಿ ನಮ್ಮನ್ನು ಅದಕ್ಕಾಗಿ ಆಯ್ಕೆ ಆಗಿರು, ಅವರು ಕಪ್ಪ ವಸೂಲು ಮಾಡಲಿಕ್ಕೆ ಇರೋರಲ್ಲ, ನಮ್ಮ ಸೇವೆ ಮಾಡಲಿಕ್ಕೆ ಇದನ್ನು ನೋಡಿಕೊಳ್ಳಲಿಕ್ಕೆ ಇರೋರು ಅಂತ ಹೇಳಿ ಒಂದು ರೌಂಡ್ ಬಂದಾಗ, ಪುತ್ತೂರಿನಲ್ಲಿ ಆ ರೌಂಡ್ ಬರ್ತಾ ಇದೆ, ರೌಂಡ್ ಬಂದಾಗ ನಿಜವಾಗಿ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಅದಕ್ಕೆ ಈಗ ಪತ್ರಿಕೆಯಲ್ಲಿ ನೀವು ಇತ್ತೀಚೆಗೆ ನೋಡಿದಿರಿ, ಶಾಸಕರು ಅವರು ಸಂಸದರಿಗೆ ಸಂಬಳ ಇದೆ ಅಂತ ನಾವು ಅನೌನ್ಸ್ ಮಾಡಿದ್ದೇವೆ, ಅವರು ನಮ್ಮ ಜವಾಬ್ದಾರಿ ಅಂತ ಹೇಳಿದ್ದೇವೆ, ಅವರು ನಮ್ಮ ಕೆಲಸ ಏನು ಮಾಡಬೇಕು ಅಂತ ಜನ ಕರೆ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಪ್ರತಿ ತಿಂಗಳು ನಮ್ಮ ಅಪಾಯಿಂಟ್ಮೆಂಟ್ ಸ್ಟಾಫ್ ಇದ್ರೆ ಏನು ನಮಗೆ ಕೆಲಸ ರಿಪೋರ್ಟ್ ಕೊಡ್ತಾರೆ, ಅದೇ ರೀತಿ ಜನಪ್ರತಿನಿಧಿ ನಮ್ಮ ಜನಸೇವಕ ಆಗಿ ನಮ್ಮ ನೋಡಿಕೊಳ್ಳಲಿಕ್ಕೆ ನೇಮಕಾದ ವ್ಯಕ್ತಿ ಆದಾಗ
ಪ್ರತಿ ತಿಂಗಳು ಅವರು ಮಾಡಿದ ರಿಪೋರ್ಟ್ ಕಾರ್ಡನ್ನು ಕೊಡಬೇಕಂತ ಹೇಳ್ತಾ ಇದ್ದಾರೆ. ರಿಪೋರ್ಟ್ ಕಾರ್ಡನ್ನು ಕೇಳಲಿಕ್ಕೆ ಪತ್ರಿಕೆಯಲ್ಲಿ ಬರ್ತಾ ಇದೆ. ಆ ರಿಪೋರ್ಟ್ ಕಾರ್ಡಲ್ಲಿ ಬಂದ ಎಲ್ಲ ಮಾಹಿತಿಗಳನ್ನು ನಾವು ಜನರಿಗೆ ಕೊಡ್ತಾ ಇದ್ದೇವೆ. ಜನಗಳಿಗೆ ಕೇಳಿದ ಬೇಡಿಕೆಯನ್ನು ಕೊಡ್ತಾ ಇದ್ದೇವೆ. ಒಂದು ತಿಂಗಳು ಕಳೆದಾಗ ಶಾಸಕರ ಸಂಸದರ ಕೇಳ್ತೇವೆ, ಏನು ಕೆಲಸ ಮಾಡಿದಿರಿ ಕ್ಷೇತ್ರಕ್ಕೆ ತಿಳಿಸಿ. ಮಾಡಿದ ಕೆಲಸವನ್ನು ಒಪ್ಪಿಕೊಳ್ತೇವೆ. ಮಾಡಿದ ಕೆಲಸವನ್ನು ಅವ್ರ ಮುಂದೆ ಇಡ್ತೇವೆ. ತಪ್ಪು ಮಾಡಿದರೆ ಟೀಕೆಗಳನ್ನು ಮಾಡೋ ಜನಗಳು ಸ್ವೀಕಾರ ಮಾಡ್ತೇವೆ. ಜನಗಳನ್ನು ರಾಜರನ್ನಾಗಿ ಮಾಡೋ ಜಾಗೃತಿಯ ಕೆಲಸವನ್ನು ಈಗ ಕಾಲದಲ್ಲಿ ಮಾಡ್ತಾ ಇದ್ದೇನೆ. ಮತದಾರರ ಜಾಗೃತಿ ಆಂದೋಲನ ನಡೀತಾ ಇದೆ, ಪತ್ರಿಕೆ ನಡೀತಿದೆ. ನಾನು ಪತ್ರಿಕೆಯಿಂದ ಹೊರಗೆ ಬಂದು ಪತ್ರಿಕೆ ಚಾನಲ್ ಅದಕ್ಕೆ ಸಪೋರ್ಟ್ ಮಾಡುವಂಥದ್ದು ಆಂದೋಲನ ಜನಪರವಾಗಿ ಮಾಡ್ತೇನೆ. ಅದಕ್ಕೆ ಕ್ಷೇತ್ರ ಇಲ್ಲ. ನನ್ನ ಪತ್ರಿಕೆ ಸುಳ್ಳೆ ಮತ್ತು ಬೆಳ್ತಂಗಲಿ ಇರ್ಬೋದು. ನಾನು ಕ್ಷೇತ್ರ ನೋಡ್ತಾ ಇಲ್ಲ, ಶಿವಮೊಗ್ಗ, ಬ್ಯಾಂಗ್ಳೂರು, ರಾಜ್ಯದಾದ್ಯಂತ ದೇಶ ಅಂತ ಮಾಡಲಿಕ್ಕಿದೆ. ಅದು ಇವತ್ತಿನ ನನ್ನ ಉದ್ದೇಶ. ವಾರಣಾಸಿಯಲ್ಲೂ ಆಗಿದೆ, ದೆಹಲಿಯಲ್ಲೂ ಆಗಿದೆ. ವಾರಣಾಸಿಯಲ್ಲಿ ಮಾಡ್ತಿದ್ದೆ, ಎಲ್ಲೆಲ್ಲಿ ಪ್ರಚಾರ ಮಾಡ್ತೇನೆ, ಮನ್ ಕಿ ಬಾತ್ ಅಂತ ಕೇಳ್ತೇನೆ. ನೀವು ರಾಜರು ಅಂತ ಹೇಳುವಂಥ ಪ್ರತಿಯೊಂದು ಕ್ಷೇತ್ರದಲ್ಲಿ ಹೇಳ್ತಾ ಇದ್ದೇನೆ. ನೀವು ರಾಜರು, ಅವರು ಗುಲಾಮರು. ನೀವು ಗುಲಾಮರಲ್ಲ, ರಾಜರು. ನಿಮ್ಮ ಜನಪ್ರತಿನಿಧಿ, ನಿಮ್ಮ ಜನಸೇವಕ, ಅವನು ರಾಜನಲ್ಲ. ಅಧಿಕಾರಿ ಜನಸೇವಕ, ಅವರು ಅಧಿಕಾರ ಮಾಡೋರಲ್ಲ. ನೀವು ಅಂತ ಹೇಳೋದು ಫಸ್ಟಿಗೆ ಒಂದು ತಲೆಗೆ ಬಂದರೆ ಇಡೀ ದೇಶವೇ ಒಂದು ದಿವಸದಲ್ಲಿ ಬದಲಾವಣೆ ಆಗ್ಬೋದು. ಎಷ್ಟೋ ಜನ ಈ ಸತಿ ಚುನಾವಣೆ ಸೋಲಿಕ್ಕೆ ಕಾರಣ ಇದು. ಅವ್ರು ಕೆಲಸ ಮಾಡಲಿ ಅಂತ ಜನರು ಗೊತ್ತಾದಾಗ ಮತದಾನ ಮಾಡಲಿಲ್ಲ, ಬದಲಾವಣೆ ಆಗ್ತದೆ. ಜನಗಳು ಕೆಲಸ ಮಾಡಲಿಲ್ಲ ಅಂತ ಹೇಳಿ ಕೆಲಸ ಓಟ್ ಕೊಡೋದಿಲ್ಲ ಆದರೆ ಅದು ಮತದಾರ ಜಾಗೃತಿ. ಅದು ಪೂರ್ಣ ಪ್ರಮಾಣದಲ್ಲಿ ಆದರೆ ನಿರಂತರ ಆಗಬೇಕು. ಓಟ ಸಂದರ್ಭದಲ್ಲಿ ಮಾತ್ರ ಅಲ್ಲ ಅಂತ ನಮ್ಮ ಆಂದೋಲನ ನಿರಂತರ ನಡಿಬೇಕು ಅಂತ. ಆ ಜಾಗೃತಿ ನಿತ್ಯ ನಿರಂತರವಾಗಿರಲಿ, ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅಲ್ಲ ಅನ್ನುವಂಥದ್ದು. ಸದಾ ಜಾಗೃತರಾಗಿದ್ದರೆ ಅಧಿಕಾರಿಗಳು ಸರಿಯಾಗಿ ಕೆಲಸವನ್ನು ಮಾಡ್ತಾರೆ, ಜನಪ್ರತಿನಿಧಿಗಳು ಅವರ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸ್ತಾರೆ. ಆದ್ದರಿಂದ ಇದರ ಮುಂದಿನ ಇದರಲ್ಲಿ ಒಂದೊಂದು ವಿಷಯಗಳ ಬಗ್ಗೆ ತಗೊಂಡು ಆ ಸಂಬಂಧದಲ್ಲಿ ಶಾಸಕರು ಅಥವಾ ಕ್ಷೇತ್ರದಲ್ಲಿ ಆಗಿರುವ ವಿಚಾರಗಳನ್ನು ಮುಂದಿನ ಹಂತದಲ್ಲಿ ಅದನ್ನು ತಗೊಂಡು ವಿಶ್ಲೇಷಣೆಯಾಗಿ ಇಡ್ತೇವೆ. ಆಗ ಕಾರಣದಲ್ಲಿ ಯಾಕೆ ನಾವು ಪ್ರತಿಗಳು ಏನು ಮಾಡಬೇಕು, ಮತ್ತವರು ಏನು ಕೇಳಬೇಕು, ಹೇಗೆ ಕೇಳಬೇಕು, ಯಾರಲ್ಲಿ ಪ್ರತಿಭಟನೆ ಮಾಡಬೇಕು. ನಾವು ಯಾವುದೇ ಅಧಿಕಾರಿ ಎದುರು ಪ್ರತಿಭಟನೆ ಮಾಡಬಾರ್ದು. ಅವು ನಮ್ಮ ಸೇವಕ. ನಾವು ಪ್ರತಿಭಟನೆ ಮಾಡಬೇಕು, ತಿಳಿಸ್ಬೇಕು ಅಂತ ನಮ್ಮ ಶಾಸಕರಿಗೆ, ಸಂಸದರಿಗೆ, ಅವರಿಗೆ ನಾವು ಹೇಳಿ ಅದನ್ನು ಕಾರ್ಯಕ್ಕೆ ತರಬೇಕು ಅಂತೇಳಿ ಆಂದೋಲನವನ್ನು ಮುಂದಿನ ಕಾರ್ಯಕ್ಕೆ ತರ್ತೇವೆ. ಎಸ್, ಥ್ಯಾಂಕ್ ಯು ಸರ್. ಬಹುಶಃ ಇದು ಮತದಾರರ ಜಾಗೃತಿ ಆಂದೋಲನದ ಒಂದು ಮೂಲ ಆಶಯ ಏನು ಅನ್ನುವಂಥದ್ದನ್ನ ತಾವು ತಿಳಿಸಿರುವಂಥದ್ದು. ಬಹುಶಃ ಯಾಕಾಗಿ ಮತದಾರರ ಜಾಗೃತಿ ಆಂದೋಲನ, ಮತದಾರರು ಏನು ದಡ್ಡರು ಅನ್ನುವಂಥ ಒಂದು ಪ್ರಶ್ನೆಗಳು ಬರುತ್ತೆ. ಆದರೆ ಅಲ್ಲ, ಖಂಡಿತವಾಗಿ ಅಥವಾ ನೈಜವಾಗಿ ನಾವು ಗಮನಿಸಿದರೆ ಯಾವ ಒಂದು ಆಶಯವನ್ನು ಇಟ್ಟುಕೊಂಡು ಸಂವಿಧಾನ ರಚನೆಯಾಯಿತು, ಮಹಾತ್ಮ ಗಾಂಧೀಜಿಯವರು ಈ ಒಂದು ದೇಶದ ಬಗ್ಗೆ, ದೇಶದ ಜನತೆಯ ಬಗ್ಗೆ ಯಾವ ರೀತಿಯ ಒಂದು ಕಲ್ಪನೆಗಳನ್ನು, ಆಶಯಗಳನ್ನು ಇಟ್ಟುಕೊಂಡಿದ್ರು, ಅವುಗಳು ನಿಜವಾದ ಅರ್ಥದಲ್ಲಿ ಇವತ್ತು ಪಾಲನೆ ಆಗ್ತಾ ಇಲ್ಲ. ಅರ್ಥಾತ್ ಮತದಾರರ ಪರಿಸ್ಥಿತಿ ಅವರು ಅಂದುಕೊಂಡ ಹಾಗೆ ಇಲ್ಲ ಅನ್ನುವಂಥದ್ದು. ಸೊ ನಾವು ಹೇಗಿರಬೇಕು ಅಥವಾ ನಮ್ಮ ಸ್ಥಾನಮಾನ ಏನು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವಂಥ ನೆಲೆಗೆ, ಅಥವಾ ನಮ್ಮ ಹಕ್ಕುಗಳನ್ನು, ನಮಗೆ ಇರುವಂತಹ ಸವಲತ್ತುಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ಯಶಸ್ವಿ ಆಗಬೇಕು, ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ತಿಳಿಸುವಂಥ ನೆಲೆಯಲ್ಲಿ ಈ ಮತದಾರರ ಜಾಗೃತಿ ಆಂದೋಲನ ನಡೀತಾ ಇದೆ ಅನ್ನುವಂಥದ್ದನ್ನು ಸುದ್ದಿ ಜನಾಂದೋಲನ ವೇದಿಕೆ ಹಾಗೇನೆ ಮತದಾರರ ಜಾಗೃತಿ ಆಂದೋಲನದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ UP ಶಿವಾನಂದ್ ಅವರು ನಮಗೆ ಹೇಳಿರುವಂಥದ್ದು. ಈಗಾಗಲೇ ಅವರು ಹೇಳಿದ ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಅಥವಾ ಈ ಅಭಿಯಾನದ ಮುಂದಿನ ಹಂತದಲ್ಲಿ ಪ್ರತಿಯೊಂದು ಅಥವಾ ಒಂದು ಪ್ರಮುಖವಾಗಿ ಇರುವಂತಹ ವಿಚಾರಗಳ ಬಗ್ಗೆ, ಬೆಳವಣಿಗೆಗಳ ಬಗ್ಗೆ, ಅಥವಾ ಅದರಲ್ಲಿ ನಾವು ತೆಗೆದುಕೊಳ್ಳಬೇಕಾದಂತಹ ನಿಲುವುಗಳು, ಜನಪ್ರತಿನಿಧಿಗಳಾಗಿರುವಂತಹವರು ತೆಗೆದುಕೊಳ್ಳಬೇಕಾದಂತಹ ನಿಲುವುಗಳು, ಮತ್ತೆ ನಾವು ಅದಕ್ಕೆ ಏನು ಮಾಡಬೇಕು, ನಮ್ಮ ಒಂದು ಜವಾಬ್ದಾರಿ ಏನಾಗಿರುತ್ತೆ ಅದನ್ನು ತಿಳಿಸುವಂತಹ ಒಂದು ಪ್ರಯತ್ನಗಳನ್ನ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಒಂದು ವಿಚಾರ, ಮಹಾತ್ಮ ಗಾಂಧಿ ಅವರ ಗ್ರಾಮ ಸ್ವರಾಜ್ಯ ಮತ್ತು ಚಿಂತನೆಯೇ ಈ ನಮ್ಮ ಇಡೀ ಹೋರಾಟಕ್ಕೆ ನಾಂದಿ, ಬೇಸದಿ. ಅದರ ಬೇಸಿನಲ್ಲಿಯೇ ಗಾಂಧಿಯವರು ಏನು ಹೇಳ್ತಾರೆ, ಗ್ರಾಮ ಸ್ವರಾಜ್ಯ, ಸ್ವಯಂ ಆಡಳಿತ, ಹಳ್ಳಿಯಿಂದ ಡೆಲ್ಲಿಗೆ ಆಡಳಿತ, ಅದನ್ನೇ ಮೂಲವಾಗಿಟ್ಟು ನಾವು ಈ ಹೋರಾಟವನ್ನು ಮುಂದುವರಿಸ್ತಾ ಇರುವಂತದ್ದು. ಸೊ ಈ ನೈಜವಾದ ಆಶಯಗಳನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಿಜವಾದ ಮತದಾರ ಪ್ರಭುಗಳಾಗೋಣ. ಕೇವಲ ಬಾಯಿ ಮಾತಿನ ಮತದಾರ ಪ್ರಭು ಅಥವಾ ರಾಜರು ಆಗೋದು ಬೇಡ, ನೈಜ ಅರ್ಥದ ರಾಜರು ನಾವಾಗೋಣ ಅನ್ನುವಂಥದ್ದನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.